ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೇ. ನಮಸ್ತೆ ಸಾರಸ್ವತೆ ದೇವಿ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲರಿಗೂ ಈ ಕೃಷ್ಣ ಬುಕ್ ರೀಡಿಂಗ್ ತರಗತಿಗೆ ಆದರದ ಸ್ವಾಗತ. ರೀನಾ ಮಾತಾಜಿ ಧನ್ಯವಾದಗಳು. ಹರೇ ಕೃಷ್ಣ ಧನ್ಯವಾದಗಳು ಎಲ್ಲರಿಗೂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಕೃಷ್ಣ 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 ಹೇ ಕೃಷ್ಣ 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 ಹೇ. ಕೃಷ್ಣ 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 ಹೇ. ಕೃಷ್ಣ 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 ಹೇ. ಕೃಷ್ಣ 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 ರಕ್ಷ ಮಾಂ. ಕೃಷ್ಣ 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 ರಕ್ಷ ಮಾಂ. ಕೃಷ್ಣ 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 ಪಾಹಿ ಮಾಂ. ಕೃಷ್ಣ 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 ಪಾಹಿ ಮಾಂ. ರಾಮ ರಾಘವ ರಾಮ ರಾಘವ ರಾಮ ರಾಘವ ರಕ್ಷ ಮಾಂ. ರಾಮ ರಾಘವ ರಾಮ ರಾಘವ ರಾಮ ರಾಘವ ರಕ್ಷ ಮಾಂ. ಕೃಷ್ಣ ಕೇಶವ ಕೃಷ್ಣ ಕೇಶವ ಕೃಷ್ಣ ಕೇಶವ ಪಾಹಿ ಮಾಂ. ಕೃಷ್ಣ ಕೇಶವ ಕೃಷ್ಣ ಕೇಶವ ಕೃಷ್ಣ ಕೇಶವ ಪಾಹಿ ಮಾಂ. ರಾಮ ರಾಘವ ರಕ್ಷ ಮಾಂ. 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 ಕೃಷ್ಣ ಕೇಶವ ಪಾಹಿ ಮಾಂ. ಹರೇ ಕೃಷ್ಣ. ಹರೇ ಕೃಷ್ಣ. ಮಾತಾಜಿ ಒಂದು ಪೇಜ್ ವಿವರಿಸಿ ಆಗಿದೆ, ಒಂದು ಸ್ವಲ್ಪ ಮೇಲ್ಮೇಲೆ ಹೇಳಿಕೊಂಡು ಹೋಗಿ. ಈ 518ರಿಂದ ಸ್ಟಾರ್ಟ್ ಮಾಡಿ. ಓಕೆ 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 ಮಾತಾಜಿ. ಹರೇ ಕೃಷ್ಣ. 518. ಹಾ, ನಾವು ಇಲ್ಲಿ ಈ ಒಂದು ಒಂದು ಪ್ಯಾರಾ ಆಗಿದೆ. 518 ಕೃಷ್ಣ ಬುಕ್ ರೀಡಿಂಗ್ ಈ ಒಂದು ಇದಕ್ಕೆ ಅವಕಾಶವನ್ನ ಕೊಟ್ಟಂತಹ ಶ್ರೀ ಶ್ರೀ ರಾಧಾ ಗೋವಿಂದ ಮಂದಿರ ಮಂಗಳೂರು ಇಸ್ಕಾನ್ ಅಲ್ಲಿ ಅಧ್ಯಕ್ಷರಾದ ಶ್ರೀ ನಾಮನಿಷ್ಠ ಪ್ರಭುಜಿ ಅವರಿಗೆ ವಂದನೆಗಳನ್ನ ಸಲ್ಲಿಸುತ್ತಾ, ಹಾಗೆ ಇಸ್ಕಾನ್ ನ ಫೌಂಡರ್ ಅಧ್ಯಕ್ಷರಾದ ಇಸ್ ಡಿವೈನ್ ಗ್ರೇಸ್ ಎಸಿ ಭಕ್ತಿ ವೇದಾಂತ ಶ್ರೀಲ ಪ್ರಭುಪಾದರಿಗೂ ವಂದನೆಗಳನ್ನ ಸಲ್ಲಿಸುತ್ತಾ, ಅಲ್ಲಿರುವ ಇತರ ಗುರುಗಳೆಲ್ಲರಿಗೂ ವಂದಿಸುತ್ತಾ ನಾವು ಇವತ್ತಿನ ತರಗತಿಯನ್ನ ಶುರು ಮಾಡೋಣ. ಹರೇ ಕೃಷ್ಣ. ಅಲ್ಲಿ ತಾವು ಪ್ರವೇಶಿಸಿದ ಅಲ್ಲಿಂದ ಸ್ಟಾರ್ಟ್ ಆಗ್ಬೇಕು ಮಾತಾಜಿ. 518 ಸೆಕೆಂಡ್ ಪ್ಯಾರಾ. ಅಲ್ಲಿಂದ ತಾವು ಪ್ರವೇಶಿಸಿದ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಹರೇ ಕೃಷ್ಣ. ಕೃಷ್ಣ. ಹರೇ ಕೃಷ್ಣ. ಹ್ಯಾಂಡ್ ರೈಸ್ ಮಾಡಿ, ಯಾರು ಓದ್ತೀರಿ ಹ್ಯಾಂಡ್ ರೈಸ್ ಮಾಡಿ. ನಾನು ಹೇಳ್ತೀನಿ ಮಾತಾಜಿ. ಓಕೆ ಓಕೆ, ಓದಿಸಿ ಮಾತಾಜಿ. ಫಾಸ್ಟ್ ಆಲ್ಫಾಬೆಟ್ ನಿಂದ ಕಲಿಯುವ ಇವತ್ತು. ಉಷಾ Okay, ಭಟ್ okay. ಮಾತಾಜಿ ಓದಿ. ಉಷಾ ಭಟ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಒಂದೇ ಹರೇ ಕೃಷ್ಣ. ತಾವು ಪ್ರವೇಶಿಸಿದ ಅರಮನೆಯ ಒಡತಿಯಾದ ರುಕ್ಮಿಣಿಯೊಂದಿಗೆ ಕೃಷ್ಣನು ಕುಳಿತಿದ್ದುದನ್ನು ನಾರದರು ಕಂಡರು. ಅವಳು ಚಾಮರದಿಂದ ಗಾಳಿಯನ್ನು ಬೀಸುತ್ತಿದ್ದಳು. ಎಲ್ಲರೂ ಒಂದೇ ವಯಸ್ಸಿನವರಾಗಿ ಸಮಾನ ಸುಂದರಿಯರು, ಯೋಗ್ಯರು ಆದ ಸಾವಿರಾರು ಮಂದಿ ಸೇವಕಿಯರಿದ್ದರೂ ಸ್ವತಃ ರುಕ್ಮಿಣಿಯೇ ಕೃಷ್ಣನಿಗೆ ಗಾಳಿ ಹಾಕುತ್ತಿದ್ದಳು. ಕೃಷ್ಣನು ನಾರದರು ಸಹ ಪೂಜಿಸುವ ದೇವೋತ್ತಮ ಪರಮಪುರುಷ. ಆದರೂ ನಾರದರು ಅರಮನೆಯನ್ನು ಪ್ರವೇಶಿಸುತ್ತಲೇ ಕೃಷ್ಣನು ರುಕ್ಮಿಣಿಯ ಮಂಚದಿಂದ ಇಳಿದು
ಅವರನ್ನು ಗೌರವಿಸಲು ಎದ್ದು ನಿಂತನು. ಕೃಷ್ಣನು ಜಗದ್ಗುರು. ನಾರದ ಮುನಿಗಳಂತಹ ಪ್ರಾಜ್ಞರನ್ನು ಹೇಗೆ ಗೌರವಿಸಬೇಕು ಎಂದು ಎಲ್ಲರಿಗೂ ಹೇಳಿಕೊಡಲು ತನ್ನ ಕಿರೀಟವು ನೆಲಕ್ಕೆ ತಾಗುವಂತೆ ತಲೆಬಾಗಿದನು. ಕೃಷ್ಣನು ತಲೆಬಾಗಿದುದು ಮಾತ್ರವಲ್ಲ, ಅವನು ನಾರದರ ಪಾದಗಳನ್ನು ಮುಟ್ಟಿ ಕೈಮುಗಿದು ತನ್ನ ಪೀಠದಲ್ಲಿ ಕುಳಿತುಕೊಳ್ಳುವಂತೆ ಪ್ರಾರ್ಥಿಸಿದ. ದೇವೋತ್ತಮ ಪರಮಪುರುಷನಾದ ಕೃಷ್ಣನನ್ನು ಎಲ್ಲ ಭಕ್ತರು ಪೂಜಿಸುತ್ತಾರೆ. ಎಲ್ಲರೂ ಅತ್ಯಂತವಾಗಿ ಪೂಜಿಸುವ ಗುರು ಅವನು. ಅವನ ಚರಣಗಳಿಂದ ಉದ್ಭವವಾಗುವ ಗಂಗಾ ನದಿಯು 3 ಲೋಕಗಳನ್ನು ಪಾವನಗೊಳಿಸುತ್ತದೆ. ಎಲ್ಲ ಯೋಗ್ಯ ಬ್ರಾಹ್ಮಣರು ಅವನನ್ನು ಪೂಜಿಸುತ್ತಾರೆ. ಆದುದರಿಂದ ಅವನಿಗೆ ಬ್ರಾಹ್ಮಣ್ಯ ದೇವ ಎಂದು ಹೆಸರು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಓದ್ಬೇಕಾ? ಎಷ್ಟು ಓದಿ ಮಾತಾಜಿ. ಬ್ರಾಹ್ಮಣ್ಯ ಎಂದರೆ ಬ್ರಾಹ್ಮಣನಲ್ಲಿ ಇರಬೇಕಾದ ಎಲ್ಲ ಗುಣಗಳನ್ನು ಹೊಂದಿರುವವನು ಎಂದರ್ಥ. ಈ ಗುಣಗಳು ಇವು ಎಂದು ಹೇಳುತ್ತಾರೆ: ಸತ್ಯನಿಷ್ಠೆ, ಆತ್ಮಸಂಯಮ, ನೈರ್ಮಲ್ಯ, ಇಂದ್ರಿಯಗಳ ಮೇಲೆ ಪ್ರಭುತ್ವ, ಸರಳತೆ, ಆಚಾರ್ಯರಿಂದ ಪಡೆದ ಪೂರ್ಣ ಜ್ಞಾನ ಮತ್ತು ಭಕ್ತಿಪೂರ್ವಕ ಸೇವೆಯಲ್ಲಿ ನಿರತನಾಗಿರುವುದು. ಕೃಷ್ಣನಿಗೆ ಈ ಎಲ್ಲ ಗುಣಗಳಿವೆ. ಈ ಗುಣಗಳಿರುವವರು ಅವನನ್ನು ಪೂಜಿಸುತ್ತಾರೆ. ವಿಷ್ಣು ಸಹಸ್ರನಾಮದಲ್ಲಿ ಕೃಷ್ಣನಿಗೆ ಸಾವಿರಾರು ಮತ್ತು ಲಕ್ಷಾಂತರ ಹೆಸರುಗಳಿವೆ. ಅವನ ದಿವ್ಯ ಗುಣಗಳಿಂದಾಗಿ ಈ ಹೆಸರುಗಳು ಅವನಿಗೆ ಬಂದಿವೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಉಮಾದೇವಿ ವೆಂಕಟೇಶ್ ಮಾತಾಜಿ ಓದಿ. ಉಮಾದೇವಿ ವೆಂಕಟೇಶ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ದ್ವಾರಕೆಯಲ್ಲಿ ಕೃಷ್ಣನು ಪರಿಪೂರ್ಣ ಮನುಷ್ಯನಿಗೆ ಸಹಜವಾದ ಎಲ್ಲಾ ಸಂತೋಷಗಳನ್ನು ಸವಿದನು. ನಾರದ ಮಹರ್ಷಿಗಳ ಪಾದವನ್ನು ತೊಳೆದನು. ಆ ನೀರನ್ನು ತಲೆಗೆ ಪ್ರೋಕ್ಷಿಸಿಕೊಂಡನು. ಮಹಾಸಂತರನ್ನು ಹೇಗೆ ಗೌರವಿಸಬೇಕು ಎನ್ನುವುದನ್ನು ಎಲ್ಲರಿಗೂ ಕಲಿಸುವುದಕ್ಕಾಗಿ ಪ್ರಭು ಹೀಗೆ ಮಾಡಿದ್ದಾನೆ ಎಂದು ನಾರದರಿಗೆ ಚೆನ್ನಾಗಿ ತಿಳಿದಿತು. ಆದುದರಿಂದ ಅವರು ಅಡ್ಡಿ ಮಾಡಲಿಲ್ಲ. ಮೂಲ ನಾರಾಯಣನೂ ಎಲ್ಲ ಜೀವಿಗಳ ಶಾಶ್ವತ ಮಿತ್ರನೂ ದೇವೋತ್ತಮ ಪರಮಪುರುಷನೂ ಆದ ಕೃಷ್ಣನು ನಾರದ ಋಷಿಗಳನ್ನು ಹೀಗೆ ವೇದೋಕ್ತ ತತ್ವಗಳನ್ನು ಅನುಸರಿಸಿ ಪೂಜಿಸಿದನು. ಅಮೃತ ಸಮವಾದ ಸಿಹಿ ಮಾತುಗಳಿಂದ ಸ್ವಾಗತಿಸುತ್ತಾ ನಾರದರನ್ನು ಭಗವಾನ್ ಎಂದು ಸಂಬೋಧಿಸಿದರು. ಭಗವಾನ್ ಎಂದರೆ ಸ್ವಯಂಪೂರ್ಣನಾಗಿ ಎಲ್ಲ ಬಗೆಯ ಜ್ಞಾನವನ್ನು, ವಿರಕ್ತಿಯನ್ನು, ಶಕ್ತಿಯನ್ನು, ಕೀರ್ತಿಯನ್ನು, ಸೌಂದರ್ಯವನ್ನು, ಇಂತಹ ಇತರ ಶ್ರೀಮಂತಿಕೆಗಳನ್ನು ಹೊಂದಿದವನು ಎಂದು ಅರ್ಥ. ಅವನು ನಾರದನನ್ನು ನಾನು ಹೇಗೆ ತಮ್ಮ ಸೇವೆಯನ್ನು ಮಾಡಲಿ ಎಂದು ಕೇಳಿದನು. ನಾರದರು ಹೀಗೆ ಉತ್ತರಿಸಿದರು: ಪ್ರಿಯ ಪ್ರಭುವು, ನೀನು ಹೀಗೆ ನಡೆದುಕೊಳ್ಳುವುದರಲ್ಲಿ ಆಶ್ಚರ್ಯವೇನೂ ಇಲ್ಲ. ಏಕೆಂದರೆ ನೀನು ದೇವೋತ್ತಮ ಪರಮಪುರುಷನು, ಎಲ್ಲ ಜೀವಿಗಳ ಪ್ರಭು. ನೀನು ಎಲ್ಲ ಜೀವಿಗಳ ಪರಮ ಮಿತ್ರ. ಆದರೆ ಎಲ್ಲ ದುಷ್ಕರ್ಮಿಗಳಿಗೆ ಮತ್ತು ಅಸೂಯೆಪರರಿಗೆ ಅತ್ಯುಗ್ರ ಶಿಕ್ಷೆ ವಿಧಿಸುವವನು ನೀನು. ಇಡೀ ವಿಶ್ವವನ್ನು ಸರಿಯಾದ ರೀತಿಯಲ್ಲಿ ನಡೆಸಿಕೊಂಡು ಹೋಗುವುದಕ್ಕಾಗಿಯೇ ನೀನು ಭೂಮಿಗೆ ಬಂದಿದ್ದೀಯ ಎಂದು ನನಗೆ ತಿಳಿದಿದೆ. ಆದುದರಿಂದ ನಿನ್ನ ಆವಿರ್ಭಾವವು ಹೊರಗಿನ ಯಾವುದೇ ಶಕ್ತಿಯಿಂದ ಆದುದಲ್ಲ. ನಿನ್ನ ಸಂಕಲ್ಪಕ್ಕೆ ಅನುಗುಣವಾಗಿಯೇ ನೀನು ಆವಿರ್ಭಾವವಾಗುತ್ತೀ, ಮತಿಯಾಗುತ್ತೀ. ನಿನ್ನ ಚರಣಕಮಲ ದರ್ಶನವು ಇಂದು ಗುಣತ್ರಯಗಳ ಸೋಂಕಿಲ್ಲದೆ ನಿರ್ಲಿಪ್ತೆಯ ಸ್ಥಿತಿಗೆ ಏರುತ್ತಾನೆ. ಪ್ರಭು, ನೀನು ಅಮಿತನಾದವನು. ನಿನ್ನ ಶ್ರೀಮಂತಿಕೆಗಳಿಗೆ ಮಿತಿಯಿಲ್ಲ. ಬ್ರಹ್ಮ ಮತ್ತು ಶಿವರಂತಹ ದೇವತಾ ಶ್ರೇಷ್ಠರು ನಿನ್ನನ್ನು ತಮ್ಮ ಹೃದಯಗಳಲ್ಲಿ ಇರಿಸಿಕೊಂಡು ನಿನ್ನನ್ನು ಧ್ಯಾನ ಮಾಡುವುದರಲ್ಲಿ ನಿರತರಾಗಿರುತ್ತಾರೆ. ಭೌತಿಕ ಅಸ್ತಿತ್ವದ ಕುರುಡು ಬಾವಿಯಲ್ಲಿರುವ ಬದ್ಧ ಆತ್ಮಗಳು ನಿನ್ನ ಚರಣಕಮಲಗಳನ್ನು ಒಪ್ಪಿಕೊಂಡರೆ ಮಾತ್ರ ಈ ನಿರಂತರ ಬಂಧನದಿಂದ ಮುಕ್ತರಾಗಬಹುದು. ಪ್ರಭುವೇ, ಈ ರೀತಿಯಲ್ಲಿ ಎಲ್ಲ ಬದ್ಧ ಆತ್ಮಗಳಿಗೆ ನೀನೇ ಆಶ್ರಯನು. ಪ್ರಭು, ನೀನು ನನಗಾಗಿ ಏನು ಮಾಡಬಹುದು ಎಂದು ಕೃಪೆ ಮಾಡಿ ಕೇಳಿದ್ದೀಯಾ? ಉತ್ತರವಾಗಿ ನಾನು ಬೇಡುವುದು ಇಷ್ಟನ್ನೇ: ನಿನ್ನ ಚರಣಕಮಲಗಳನ್ನು ನಾನು ಎಂದೂ ಮರೆಯದಂತೆ ಆಗಲಿ. ನಾನು ಎಲ್ಲೇ ಇರಲಿ ನನಗೆ ಚಿಂತೆ ಇಲ್ಲ. ಆದರೂ ಸದಾ ನನಗೆ ನಿನ್ನ ಚರಣಕಮಲಗಳ ನೆನಪಿರುವಂತಾಗಲಿ ಎಂದೇ ಬೇಡುತ್ತೇನೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ, ಧನ್ಯವಾದಗಳು. ಮಾತಾಜಿ, ಇನ್ನೊಂದು ಪೇಜ್ ಓದಿಸ್ಲೇ ಮಾತಾಜಿ? ಇಲ್ಲ, ನಾವು ನೋಡ್ಕೊಳ್ಳುವ, ಅಲ್ಲಿ ಮೇನ್ ಪಾಯಿಂಟ್ಸ್ ನೋಡ್ಕೊಳ್ಳುವ.
ಅದು ಕೃಷ್ಣ. ಕೇಳಿಸ್ತಾ ಇಲ್ಲ ಹಾ. ಮಾತಾಜಿ. ಅಂತ ಹೇಳಿದ್ರೆ ಇಲ್ಲಿ ಕೃಷ್ಣನ ವಿವಿಧ ಅರಮನೆಗಳಿಗೆ ಮಹರ್ಷಿ ನಾರದರ ಭೇಟಿ ಅಂತ ಅಲ್ವಾ. ಹೇಗೆ ಒಂದು ಇಬ್ರು ಹೆಂಡತಿಯರನ್ನ ಹ್ಯಾಂಡಲ್ ಮಾಡೋದು ಕಷ್ಟ, ಕೃಷ್ಣ ಈ 16,000 ಹೆಂಡತಿಯರನ್ನ ಹೇಗೆ ನಿಭಾಯಿಸ್ತಾನೆ ಅಂತ ನೋಡ್ಬೇಕು ಅಂತ ಹೇಳಿ ನಾರದರು ಹೋಗ್ತಾರೆ, ಅಲ್ಲಿ ಭೇಟಿ ಮಾಡ್ತಾರೆ. ಒಂದೊಂದು ಮನೆಗೆ ಹೋಗುವಾಗ ಕೂಡ ಕೃಷ್ಣ ಒಂದೊಂದು ಮನೆಯಲ್ಲಿ ಒಂದೊಂದು ಕೆಲಸದಲ್ಲಿ ಕರ್ತವ್ಯದಲ್ಲಿ ನಿರತರಾಗಿರ್ತಾನೆ ಅಂತ ಹೇಳಿದ್ರೆ ಅವ್ರಿಗೆ ಮಾಡ್ಬೇಕಾಗಿಲ್ಲ, ಆದ್ರೆ ನಮ್ಮಂತವರಿಗೆ ಆದರ್ಶಪ್ರಾಯರಾಗಿ ಅವರು ಮಾದರಿಯಾಗಿರ್ಲಿಕ್ಕೆ ಆ ತರ ಮಾಡಿ ತೋರಿಸ್ತಾರೆ. ಹಾಗೇನೆ ಅಷ್ಟು ಜನರಿಗೆ ಕೂಡ ಒಂದು ವೈಭವೋಪೇತ ಅರಮನೆಗಳನ್ನ ಕಟ್ತಾರೆ ಅಲ್ಲಿ ಅಲ್ವಾ. ಅಲ್ಲಿ ಎಲ್ಲ ದ್ವಾರಕಾ ನಗರ ಎಷ್ಟು ಸುಂದರವಾಗಿರುತ್ತೆ ಅಂದ್ರೆ ಅಲ್ಲಿ ಮನೆಗಳು, ಸಭಾಗೃಹಗಳು, ದೇವಾಲಯಗಳಿಂದ ತುಂಬಿ ಹೋಗಿತ್ತಂತೆ. ಅವೆಲ್ಲ ಸುಂದರ ವಾಸ್ತುಶಿಲ್ಪದ ಕಟ್ಟಡಗಳು. ಆ ರೀತಿ ದ್ವಾರಕೆಯು ಪ್ರಕಾಶಮಾನವಾದ ನಗರವಾಗಿತ್ತು ಅಂತ ಹೇಳ್ತದೆ. ಸಾಲು ಮರಗಳ ವಿಶಾಲವಾದ ರಸ್ತೆಗಳು, ಅಲ್ಲಿ ಸಂಧಿಸುವ ಸ್ಥಳಗಳು, ಓಣಿಗಳು, ಬೀದಿಗಳು ಎಲ್ಲ ತುಂಬಾ ಸ್ವಚ್ಛವಾಗಿದ್ದವು. ಮನೆಗಳ ಹೊಸ್ತಿಲುಗಳು ಬಹು ಸ್ವಚ್ಛವಾಗಿದ್ದವು ಅಂತ ಹೇಳ್ತಾರೆ. ಅಂದ್ರೆ ಆ ಪ್ರತಿ ಒಂದು ಎಲ್ಲಿ ಕೂಡ ಅಲ್ಲಿ ಆ ಸಂಭ್ರಮ ತುಂಬಿ ತುಳುಕ್ತಾ ಇತ್ತು ಅಂತ ಹೇಳ್ಕೊಂಡು, ಆ ರೀತಿ ದ್ವಾರಕಾ ನಗರದಲ್ಲಿ ಅಸಂಖ್ಯಾತ ಮನೆಗಳು, ಅಲ್ಲಿ ಜಗತ್ತಿನ ಶ್ರೇಷ್ಠ ರಾಜರುಗಳು, ರಾಜಕುಮಾರರು ಅವನನ್ನು ಪೂಜಿಸುವುದಕ್ಕಾಗಿ ಆ ಅರಮನೆಗಳಿಗೆ ಬರ್ತಾ ಇದ್ದರು, ಭೇಟಿ ಮಾಡ್ತಾ ಇದ್ದರು ಅಂತ ಹೇಳಿ. ಅಂದ್ರೆ ಆ ದೇವಶಿಲ್ಪಿಯಾದ ವಿಶ್ವಕರ್ಮನೇ ಇವುಗಳ ಶಿಲ್ಪ ವಿನ್ಯಾಸವನ್ನ ಸಿದ್ಧಪಡಿಸಿದ್ದ ಅಂತ ಹೇಳ್ಕೊಂಡು ಹೇಳ್ತದೆ. ಅಂದ್ರೆ ಕೇಳ್ಬೇಕಾ, ಅದು ಅಷ್ಟು ಸುಂದರವಾಗಿರ್ತದೆ. ಅದಕ್ಕೆ ಪ್ರಭುಪಾದರು ಯಾರಾದ್ರೂ ಹೀಗೆ ಕೃಷ್ಣನನ್ನ ನಾವು ಅನುಕರಿಸ್ತೇವೆ ಅಂತ ಹೇಳಿದ್ರೆ ನೀವು ಜಾಸ್ತಿ ಮದ್ವೆ ಮಾಡ್ಕೊಳ್ಳೋದ್ರಲ್ಲಿ ತೊಂದ್ರೆ ಇಲ್ಲ, ಆದ್ರೆ ಕೃಷ್ಣ ಹೇಗೆ ಆ ರತ್ನಖಚಿತವಾದ ಅರಮನೆಗಳನ್ನ ಪ್ರತಿಯೊಬ್ಬರಿಗೆ ಮಾಡಿಕೊಟ್ಟಿದ್ದ, ಆತರ ನಿಮ್ ಕೈಯಲ್ಲಿ ಮಾಡ್ಲಿಕ್ಕೆ ಸಾಧ್ಯವಾ ಅಂತ ಹೇಳಿ ಕೇಳ್ತಾರೆ. ಹಾಗೆ ಅಲ್ಲಿ ತುಂಬಾ ಸುಂದರವಾಗಿ ವಿವರಣೆ ಕೊಟ್ಟಿದ್ದಾರೆ ಇಲ್ಲಿ ಆ ದ್ವಾರಕಾ ನಗರ ಯಾವ ರೀತಿ ಇತ್ತು ಅಂತ ಹೇಳ್ಕೊಂಡು. ಅಂದ್ರೆ ಆ ಅರಮನೆಯಲ್ಲಿ ಮುತ್ತುಗಳ ಕುಚ್ಚುಗಳಿಂದ ಅಲಂಕಾರ ಮಾಡಿದ್ದ ಮೇಲ್ಚಪ್ಪರಗಳು ಆ ವಿಶ್ವಕರ್ಮನು ನಿರ್ಮಿಸಿರ್ತಾನೆ. ಕುರ್ಚಿಗಳು, ಇತರ ಪೀಠೋಪಕರಣಗಳು ದಂತದಿಂದ ಮಾಡಿ, ಅಂದ್ರೆ ಆ ಆನೆಯ ದಂತದಿಂದ ಮಾಡಿದಂಥದ್ದು, ಮತ್ತೆ ಚಿನ್ನ ಮತ್ತು ವಜ್ರಗಳಿಂದ ಅಲಂಕರಿಸಲಾಗಿತ್ತು ಅಂತ ಹೇಳ್ಕೊಂಡು. ಅಂತ ಭಗವಂತ ಷಡೈಶ್ವರ್ಯ ಸಂಪನ್ನ ಆಗಿರುವಾಗ ಇದಕ್ಕೆ ಉದಾಹರಣೆ ನಾವು ಕೊಡ್ತೇವೆ. ಅಂದ್ರೆ ಅಷ್ಟು ಸಂಪತ್ತುಗಳು ಕೇವಲ ಭಗವಂತ ಅವನು ಪೂರ್ಣ ಆಗಿದ್ರಿಂದ ಆತರ ಅವನು ಎಲ್ಲರಿಗೆ ಆ ರೀತಿಯ ಒಂದು ಅರಮನೆಗಳನ್ನ ಕಟ್ಟಿಸಿಕೊಡ್ತಾನೆ ಅಂತ ಹೇಳ್ಕೊಂಡು. ಹಾಗೆ ಅಲ್ಲಿ ನಾರದರು ಪ್ರವೇಶ ಮಾಡ್ತಾರೆ. ಒಂದು ಅರಮನೆ ಒಳಗೆ ಹೋದಾಗ ಅಲ್ಲಿಯ ಒಡತಿ ರುಕ್ಮಿಣಿ, ಅವಳು ಕೃಷ್ಣನ ಜೊತೆ ಕುಳಿತಿದ್ದನ್ನು ಮತ್ತೆ ಸ್ವತಃ ಅವಳೇ ಚಾಮರ ಬೀಸ್ತಾ ಇರ್ತಾಳೆ. ಎಷ್ಟೋ ಜನ ಅವಳಿಗೆ ಸೇವಕಿಯರು ಇರ್ತಾರೆ, ಆದ್ರೂ ಕೂಡ ಸ್ವತಃ ರುಕ್ಮಿಣಿಯೇ ಅಲ್ಲಿ ಸೇವೆ ಮಾಡ್ತಾಳೆ. ಅಂದ್ರೆ ಬಿಟ್ಟು ಕೊಡುದಿಲ್ಲ. ಅಂದ್ರೆ ಭಗವಂತ ಕೃಷ್ಣನ ಬಗ್ಗೆ ಅವಳು ತುಂಬಾ ಕೇಳಿ ಕೇಳಿ ಅವನನ್ನೇ ಮದ್ವೆ ಆಗ್ಬೇಕು ಅಂತ ಅನ್ಕೊಂಡಿದ್ದು. ಹಾಗೆ ಅಲ್ಲಿ ಸೇವೆಯನ್ನ ಅವಳೇ ಮಾಡ್ತಾ ಇರ್ತಾಳೆ, ಅದನ್ನ ನೋಡ್ತಾರೆ. ಚಾಮರದಿಂದ ಗಾಳಿಯನ್ನ ಬೀಸ್ತಾ ಇದ್ದಾಳೆ. ಹಾಗೆ ಎಲ್ಲರೂ ಒಂದೇ ವಯಸ್ಸಿನವರಾಗಿ ಸಮಾನ ಸುಂದರಿಯರು, ಯೋಗ್ಯರು ಆದ ಸಾವಿರಾರು ಮಂದಿ ಸೇವಕಿಯರಿದ್ರು ಕೂಡ ಸ್ವತಃ ರುಕ್ಮಿಣಿಯೇ ಕೃಷ್ಣನಿಗೆ ಗಾಳಿ ಹಾಕ್ತಿದ್ಲು ಅಂತ ಹೇಳ್ಕೊಂಡು. ಕೃಷ್ಣನು ನಾರದರು ಸಹ ಪೂಜಿಸುವ ದೇವೋತ್ತಮ ಪರಮಪುರುಷ. ಆದರೂ ನಾರದರು ಅರಮನೆಯನ್ನ ಪ್ರವೇಶಿಸ್ತಲೇ ಕೃಷ್ಣನು ರುಕ್ಮಿಣಿಯ ಮಂಚದಿಂದ ಇಳಿದು ಅವರನ್ನು ಗೌರವಿಸ್ಲಿಕ್ಕೆ ಹೋಗ್ತಾನೆ. ಯಾವ ರೀತಿ ಗುರುಗಳನ್ನ ನಾವು ಯಾವ ರೀತಿ ಎದುರುಗೊಳ್ಬೇಕು ಅಂತ ಹೇಳಿ ಕೂಡ ಯಾವ ರೀತಿ ನಾವು ಒಬ್ರನ್ನ, ಅಂದ್ರೆ ಕೃಷ್ಣ ಮಾದರಿಯಾಗಿ ಅವರು ಬೆಳಿಗ್ಗೆ ಕೂಡ ಬೇಗ 4 ಗಂಟೆಗೆ ಎದ್ದು ಧ್ಯಾನ ಮಾಡೋದೆಲ್ಲ ಮಾಡ್ತಾರೆ ಅಂತ ಹೇಳಿದ್ರೆ ನಮ್ಗಳಿಗೆ ಒಂದು ಮಾದರಿಯಾಗಿ ಇರ್ಬೇಕು. ಯಾವ ರೀತಿ ನಾವು ಬದುಕಬೇಕು ಅಂತ ಹೇಳಿ ಅವರು ತೋರಿಸಿಕೊಟ್ಟಿರುವಂತದ್ದು. ಹಾಗೆ ಇಲ್ಲಿ ನಾರದರನ್ನ ಎದುರುಗೊಳ್ತಾರೆ ಸ್ವತಃ ಅವರೇ. ಮತ್ತೆ ಅವರ ಕಾಲ್ ತೊಳಿತಾರೆ, ಮತ್ತೆ ಆ ನೀರನ್ನ ಪ್ರೋಕ್ಷಿಸ್ಕೊಳ್ತಾರೆ ಆ ರೀತಿ. ಮತ್ತೆ ನಾರದರ ಪಾದಗಳನ್ನ ಮುಟ್ಟಿ ಕೈ ಮುಗಿದು ತನ್ನ ಪೀಠದಲ್ಲಿ ಕುಳಿತುಕೊಳ್ಳುವಂತೆ, ಅಂದ್ರೆ ತಾನು ಕುಳಿತಿದ್ದ ಒಂದು ಜಾಗದಲ್ಲಿ ಅವರನ್ನ ಕೂರಿಸ್ತಾರೆ. ಅಷ್ಟು ಗೌರವಯುತವಾಗಿ ನೋಡ್ತಾರೆ. ದೇವೋತ್ತಮ ಪರಮಪುರುಷನಾದ ಕೃಷ್ಣನನ್ನು ಎಲ್ಲ ಭಕ್ತರು ಪೂಜಿಸ್ತಾರೆ. ಎಲ್ಲರೂ ಅತ್ಯಂತವಾಗಿ ಪೂಜಿಸುವ ಗುರು ಅವನ ಅಂದ್ರೆ ಕೃಷ್ಣಂ ಒಂದೇ ಜಗದ್ಗುರು ಅಂತ ಹೇಳ್ತೇವೆ. ಭಗವಂತ ಇಡೀ ಜಗತ್ತಿಗೆ ಗುರು. ಹಾಗಿರುವಾಗ ಕೂಡ ಅಂತ ನಾರದರನ್ನ ಆ ರೀತಿ ಸನ್ಮಾನಿಸ್ತಾನೆ ಗೌರವದಿಂದ ಅಂತ ಹೇಳ್ಕೊಂಡು. ಅವನ ಚರಣಗಳಿಂದ ಉದ್ಭವವಾಗುವ ಗಂಗಾ ನದಿಯು 3 ಲೋಕಗಳನ್ನ ಪಾವನಗೊಳಿಸುತ್ತದೆ. ಎಲ್ಲ ಯೋಗ್ಯ ಬ್ರಾಹ್ಮಣರು ಅವನನ್ನು ಪೂಜಿಸುತ್ತಾರೆ. ಆದುದರಿಂದ ಅವನಿಗೆ ಬ್ರಾಹ್ಮಣ್ಯ ದೇವ, ನಮೋ ಬ್ರಹ್ಮಣ್ಯ ದೇವಾಯ ಗೋಬ್ರಾಹ್ಮಣ ಹಿತಾಯಚ ಅಂತ ಹೇಳ್ತೇವೆ. ಅಂತ ಹೇಳಿದ್ರೆ ಅಂತ ಭಗವಂತನ ಪಾದ ಕಮಲದಿಂದ ಬಂದಿರುವಂತ ಗಂಗಾ ನದಿ ಅದು 3 ಲೋಕಗಳನ್ನ ಕೂಡ ಪಾವನಗೊಳಿಸ್ತದೆ. ಹಾಗಾಗಿ
ಎಲ್ಲ ಯೋಗ್ಯ ಬ್ರಾಹ್ಮಣರು ಕೂಡ ಭಗವಂತನನ್ನ ಪೂಜಿಸ್ತಾರೆ, ಬ್ರಾಹ್ಮಣ್ಯ ದೇವಾಯ ಅಂತ ಹೇಳ್ಕೊಂಡು. ಮತ್ತೆ ಇಲ್ಲಿ ಬ್ರಾಹ್ಮಣ್ಯ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ಹುಟ್ಟಿನಿಂದ ಬ್ರಾಹ್ಮಣ ಅಲ್ಲ. ಬ್ರಾಹ್ಮಣ ಅಂತ ಹೇಳಿದ್ರೆ ಅವನಿಗೆ ಬ್ರಾಹ್ಮಣನ ಕ್ವಾಲಿಟೀಸ್ ಇರ್ಬೇಕು. ಅದಕ್ಕೆ ನಮ್ಗೆ 18ನೇ ಅಧ್ಯಾಯದಲ್ಲಿ ಹೇಳ್ತಾರೆ, ಶಮೋ ದಮಸ್ ತಪಸ್ ಶೌಚಂ ಕ್ಷಾಂತಿರಾರ್ಜವಮೇವಚ ಜ್ಞಾನಂ ವಿಜ್ಞಾನ ಮಾಸ್ತಿಕ್ಯಂ ಬ್ರಹ್ಮ ಕರ್ಮ ಸ್ವಭಾವಜಂ. ಒಬ್ಬ ಬ್ರಾಹ್ಮಣ ಅಂತ ಹೇಳ್ಬೇಕಾದ್ರೆ ಅವನಲ್ಲಿ ಈ ಗುಣಗಳಿರ್ಬೇಕು: ಸತ್ಯ, ನಿಷ್ಠೆ, ಆತ್ಮಸಂಯಮ, ನೈರ್ಮಾಲ್ಯ, ಇಂದ್ರಿಯಗಳ ಮೇಲೆ ನಿಯಂತ್ರಣ, ಮತ್ತೆ ಇಂದ್ರಿಯಗಳ ಮೇಲೆ ಪ್ರಭುತ್ವ, ಸರಳತೆ, ಆಚಾರದಿಂದ ನಡೆದ ಪೂರ್ಣ ಜ್ಞಾನ ಮತ್ತು ಭಕ್ತಿಪೂರ್ವಕ ಸೇವೆಯಲ್ಲಿ ನಿರತನಾಗಿರುವುದು. ಇದಿಷ್ಟು ಗುಣಗಳಿದ್ರೆ ಮಾತ್ರ ಅವನನ್ನ ಬ್ರಾಹ್ಮಣ ಅಂತ ಹೇಳ್ತೇವೆ ಅಲ್ವಾ. ಜನ್ಮನ ಜಾಯತೆ ಶೂದ್ರ ಸಂಸ್ಕಾರಾತ್ ಭವೇದ್ ದ್ವಿಜ ಅಂತ ಹೇಳ್ತದೆ, ಬ್ರಹ್ಮ ಜಾನಾತಿಥಿ ಬ್ರಾಹ್ಮಣ ಅಂತ ಹೇಳ್ತದೆ. ಆ ರೀತಿ ಸೊ ಒಂದು ಬ್ರಾಹ್ಮಣ ಅಂತ ಹೇಳಿದ್ರೆ ಕೇವಲ ಹುಟ್ಟಿನಿಂದ ಬ್ರಾಹ್ಮಣ ಆಗ್ಲಿಕ್ಕೆ ಆಗುದಿಲ್ಲ, ಅವನು ಸಂಸ್ಕಾರದಿಂದ ಬ್ರಾಹ್ಮಣ ಆಗಿರ್ಬೇಕು, ವೇದಗಳನ್ನ ಅರಿತಿರ್ಬೇಕು. ಆ ರೀತಿ ಈ ಗುಣಗಳೆಲ್ಲ ಅವನಲ್ಲಿ ಇರ್ಬೇಕು, ಅವರನ್ನ ಬ್ರಾಹ್ಮಣ ಅಂತ ಕರೀತಾರೆ. ಮತ್ತೆ ಕೃಷ್ಣನಿಗೆ ಈ ಎಲ್ಲ ಗುಣಗಳಿವೆ. ಈ ಗುಣಗಳಿರುವವರು ಅವನನ್ನು ಪೂಜಿಸುತ್ತಾರೆ ಅಂತ ಹೇಳ್ತಾರೆ. ಭಗವಂತನಿಗೆ ಅವನು ನಮ್ಮ ಹಾಗೆ ಈ 3 ಗುಣಗಳಿಲ್ಲದಿರಬಹುದು, ಆದ್ರೆ ಅವನು 64 ಗುಣಗಳನ್ನು ಹೊಂದಿರುವಂತ ಅಲ್ವಾ. ಹಾಗಾಗಿ ಅವನನ್ನ ಎಲ್ಲರೂ ಪೂಜಿಸ್ತಾರೆ. ಮತ್ತೆ ವಿಷ್ಣು ಸಹಸ್ರನಾಮದಲ್ಲಿ ಕೃಷ್ಣನಿಗೆ ಸಾವಿರಾರು ಮತ್ತು ಲಕ್ಷಾಂತರ ಹೆಸರುಗಳಿವೆ. ಅಲ್ಲಿ ವಿಷ್ಣು ಸಹಸ್ರನಾಮ, ಸಹಸ್ರ ಅಂತ ಹೇಳಿದ್ರೆ 1000 ಹೆಸರು ಅಂತ, ಅಲ್ಲಿ ಲಕ್ಷಾಂತರ ಹೆಸರುಗಳಿವೆ ಅಂತ ಹೇಳಿದ್ರೆ ಒಂದೊಂದು ನಾಮಕ್ಕೆ ಕೂಡ 10 ಅರ್ಥಗಳು ಬರ್ತವೆ ಅಂತೆ. ಆ ಒಂದು ನಾಮಕ್ಕೆ 10 ಅರ್ಥಗಳಿದೆ ಅಂತ ಹೇಳ್ತಾರೆ. ಹಾಗಾಗಿ ಲಕ್ಷಾಂತರ ಹೆಸರುಗಳಿವೆ. ಅವನ ದಿವ್ಯ ಗುಣಗಳಿಂದಾಗಿ ಈ ಹೆಸರುಗಳು ಅವನಿಗೆ ಬಂದಿವೆ. ಅವನ ಒಂದೊಂದು ಗುಣಕ್ಕೆ, ಅವನ ಒಂದೊಂದು ಲೀಲೆಗೆ ಎಲ್ಲ ಒಂದೊಂದು ಹೆಸರಿನಿಂದ ಅವನನ್ನ ಕರೀತಾರೆ. ನಾವು ವಿಷ್ಣು ಸಹಸ್ರನಾಮದಲ್ಲಿ ನಾವು ಓದುವಾಗ, ಪಠನ ಮಾಡುವಾಗ ನಾವು ನೋಡ್ತೀವಿ ಎಷ್ಟೊಂದು ಹೆಸರುಗಳಿದೆ. ಅದಕ್ಕೆ ಒಂದೊಂದಕ್ಕೂ ಒಂದೊಂದು ಅವನ ಗುಣಕ್ಕೆ ಆ ರೀತಿಯ ಹೆಸರನ್ನ ಅವನು ಪಡ್ಕೊಂಡಿದ್ದಾನೆ ಅಂತ. ಹಾಗೆ ಮತ್ತೆ ದ್ವಾರಕೆಯಲ್ಲಿ ಕೃಷ್ಣನು ಪರಿಪೂರ್ಣ ಮನುಷ್ಯನಿಗೆ ಸಹಜವಾದ ಎಲ್ಲ ಸಂತೋಷಗಳನ್ನು ಸವಿದನು. ನಾರದ ಮಹರ್ಷಿಗಳ ಪಾದವನ್ನು ತೊಳೆದನು. ಆಮೇಲೆ ಆ ನೀರನ್ನು ತಲೆಗೆ ಪ್ರೋಕ್ಷಿಸಿಕೊಂಡು ಮಹಾಸಂತರನ್ನ ಹೇಗೆ ಗೌರವಿಸಬೇಕು ಎಂಬುದನ್ನು ಎಲ್ಲರಿಗೆ ಕಲಿಸುವುದಕ್ಕಾಗಿ ಪ್ರಭು ಹೀಗೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಕೊಂಡು ನಾರದರಿಗೆ ಕೂಡ ಚೆನ್ನಾಗಿ ಗೊತ್ತು. ಅದರಿಂದ ಅವ್ರು ಏನು ಮಾತಾಡ್ಲಿಲ್ಲ, ಅಂದ್ರೆ ಏನು ಮುಜುಗರ ಪಟ್ಕೊಂಡಿಲ್ಲ ಮಾಡ್ಲಿ, ಅಂದ್ರೆ ಭಗವಂತ ಬೇರೆಯವರಿಗೆ ಮಾದರಿಯಾಗಿ ಯಾವ ರೀತಿ ನಾವು ಬದುಕ್ಬೇಕು ಅಂತ ತೋರಿಸ್ಲಿಕ್ಕೆ ಆತರ ಮಾಡ್ತಾ ಇದ್ದಾರೆ ಅಂತ ಹೇಳಿ ಎಲ್ಲವನ್ನ ಅವರು ನೋಡಿ ಸುಮ್ಮನೆ ಇರ್ತಾರೆ. ಅಡ್ಡಿ ಮಾಡ್ಲಿಲ್ಲ, ಬೇಡ ಬೇಡ ಆತರ ಏನ್ ಹೇಳೋದಿಲ್ಲ. ಮೂಲ ನಾರಾಯಣನು, ಎಲ್ಲ ಜೀವಿಗಳ ಶಾಶ್ವತ ಮಿತ್ರನು, ದೇವೋತ್ತಮ ಪರಮ ಪುರುಷನೂ ಆದ ಕೃಷ್ಣನು ನಾರದ ಋಷಿಗಳನ್ನು ಹೀಗೆ ವೇದೋಕ್ತ ತತ್ವಗಳನ್ನು ಅನುಸರಿಸಿ ಪೂಜಿಸ್ತಾರೆ. ಮತ್ತೆ ಅಮೃತ ಸಮವಾದ ಸಿಹಿ ಮಾತುಗಳಿಂದ ಸ್ವಾಗತಿಸುತ್ತಾ ಅವರು ನಾರದರನ್ನ ಭಗವಾನ್ ಅಂತ ಕೂಡ ಸಂಬೋಧಿಸ್ತಾರಂತೆ. ಭಗವಾನ್ ಅಂತ ಹೇಳಿದ್ರೆ ಸ್ವಯಂ ಪೂರ್ಣನಾಗಿ ಎಲ್ಲಾ ಬಗೆಯ ಜ್ಞಾನವನ್ನು, ವಿರಕ್ತಿಯನ್ನು, ಶಕ್ತಿಯನ್ನು, ಕೀರ್ತಿಯನ್ನು, ಸೌಂದರ್ಯವನ್ನು, ಇಂತಹ ಇತರ ಶ್ರೀಮಂತಿಕೆಯನ್ನು ಹೊಂದಿರುವವನು ಎಂದು ಅರ್ಥ. ಅವನು 6 ಭಗಗಳನ್ನ ಹೊಂದಿರುವವನು ಭಗವಾನ್ ಅಂತ ಹೇಳ್ತೇವೆ. ಅವರು ನಾರದರನ್ನ ಕೂಡ ಆ ರೀತಿ ಕರೀತಾರೆ. ಮತ್ತೆ ನಾನು ಹೇಗೆ ತಮ್ಮ ಸೇವೆಯನ್ನ ಮಾಡಲಿ ಅಂತ ಕೂಡ ಕೇಳ್ತಾರೆ ನಾರದರನ್ನ. ಅಂದ್ರೆ ಮಾದರಿಯಾಗಿ, ಅಂದ್ರೆ ಒಬ್ಬ ಗುರುವನ್ನ ನಾರದರು ಸಾಮಾನ್ಯ ಅಲ್ಲ, ಎಷ್ಟೋ ಭಕ್ತರನ್ನ ಭಗವಂತನ ಒಂದು ಏನು ಸಾಕ್ಷಾತ್ಕಾರ ಮಾಡ್ಲಿಕ್ಕೆ ಎಷ್ಟೋ ಜನರಿಗೆ ಅವರು ಸಹಾಯ ಮಾಡಿರುವಂತವ್ರು. ಹಾಗಾಗಿ ನೇರ ಸಂಪರ್ಕ ಭಗವಂತನಲ್ಲಿ ಹೊಂದಿರುವುದರಿಂದ ಅವರನ್ನ ಕೂಡ ಭಗವಾನ್ ಅಂತೇಳಿ ಅವ್ರು ಕರೀತಾರೆ. ಮತ್ತೆ ನಾರದರು ಹೇಳ್ತಾರೆ ಹೀಗೆ. ಇದಾಯ್ತಾ ಮಾತಾಜಿ? ಹೌದು ಮಾತಾಜಿ, ಆಯ್ತು. ಆಯ್ತಲ್ಲ. ನಾರದರು ಹೀಗೆ ಉತ್ತರಿಸ್ತಾರೆ, ಪ್ರಿಯ ಪ್ರಭು, ಅಂದ್ರೆ ಅವರನ್ನ ಹೊಗಳ್ತಾರೆ. ಅಲ್ಲಿ ಭಗವಂತನನ್ನ ಹೊಗಳ್ತಾರೆ. ಅಂದ್ರೆ ನಾವ್ ಯಾವಾಗ್ಲೂ ಭಗವಂತನನ್ನ ಒಂದು ದೇವಸ್ಥಾನಕ್ಕಾಗ್ಲಿ ಎಲ್ಲಿಯಾದ್ರೂ ನಾವು ಹೋದಾಗ ನಾವು ಮೊದಲು ಅವರನ್ನ ಹೊಗಳ್ಬೇಕು ಅಂತ ಹೇಳಿದ್ರೆ, ಅಂದ್ರೆ ನಾವ್ ಎಷ್ಟು ಭಗವಂತನ ಬಗ್ಗೆ ತಿಳ್ಕೊಂಡಿದ್ದೆ, ನಮ್ಮ ಹೊಗಳಿಕೆಯಿಂದ ಭಗವಂತನಿಗೆ ಏನ್ ಆಗ್ಬೇಕಾಗಿಲ್ಲ ಅಲ್ವಾ. ಅವ್ರ ಆತ್ಮಾರಾಮ, ನಮ್ಮಿಂದ ಯಾವ್ದು ಅವ್ರಿಗೆ ನಮ್ಮಿಂದ ಎಕ್ಸ್ಪೆಕ್ಟೇಷನ್ ಇಲ್ಲ, ಕೇವಲ ಪ್ರೇಮ ಪೂರ್ವಕ ಭಕ್ತಿ ಸೇವೆ ಇಷ್ಟೇ ಅವ್ರು ಎಕ್ಸ್ಪೆಕ್ಟ್ ಮಾಡುದು. ನಮ್ಮ ಹೊಗಳಿಕೆ ಕೂಡ ಬೇಕಾಗಿಲ್ಲ, ಆದ್ರೆ ಹೊಗಳ್ಬೇಕು. ಅಂದ್ರೆ ನಾವೆಷ್ಟು ಭಗವಂತನನ್ನ ಅರಿತುಕೊಂಡಿದ್ದೇವೆ, ನಾವೆಷ್ಟು ಭಗವಂತನ ಬಗ್ಗೆ ತಿಳ್ಕೊಂಡಿದ್ದೇವೆ, ಅದನ್ನ ನಾವು ತೋರಿಸ್ಬೇಕು ಅಲ್ಲಿ. ಆ ರೀತಿ ಇಲ್ಲಿ ನಾರದರು ಕೂಡ ಹೇಳ್ತಾರೆ, ಪ್ರಿಯ ಪ್ರಭು, ನೀನು ಹೀಗೆ ನಡ್ಕೊಳ್ಳೋದ್ರಲ್ಲಿ ಏನು ಆಶ್ಚರ್ಯ ಇಲ್ಲ. ಯಾಕೆಂತ ಹೇಳಿದ್ರೆ ದೇವೋತ್ತಮ ಪರಮ ಪುರುಷ, ಎಲ್ಲ ಜೀವಿಗಳಿಗೆ ಪ್ರಭು ನೀನು, ಎಲ್ಲ ಜೀವಿಗಳ ಪರಮ ಮಿತ್ರ ನೀನು, ಎಲ್ಲ ದುಷ್ಕರ್ಮಿಗಳಿಗೆ ಮತ್ತು ಅಸೂಯಪರರಿಗೆ ಅತ್ಯುಗ್ರ ಶಿಕ್ಷೆಯನ್ನು ವಿಧಿಸುವವನು, ಪರಿತ್ರಾಣಾಯ ಸಾಧುನಾ ವಿನಾಶಾಯ ಚ ದುಷ್ಕೃತಾಮ್ ಅಂತ ಹೇಳ್ತೀವಿ. ಆ ರೀತಿ
ಇಡೀ ವಿಶ್ವವನ್ನ ಸರಿಯಾದ ರೀತಿಯಲ್ಲಿ ನಡೆಸ್ಕೊಂಡು ಹೋಗುವುದಕ್ಕಾಗಿಯೇ ನೀನು ಇಲ್ಲಿ ಅವತಾರ ತೆಗೆದು ಬಂದಿದ್ದೀಯಾ ಅಂತೇಳಿ ನನಗೆ ತಿಳಿದಿದೆ. ಆದ್ದರಿಂದ ನಿನ್ನ ಈ ಆವಿರ್ಭಾವ ಹೊರಗಿನ ಯಾವುದೇ ಶಕ್ತಿಯಿಂದ ಆದದ್ದಲ್ಲ, ನಿನ್ನ ಸಂಕಲ್ಪಕ್ಕೆ ಅನುಗುಣವಾಗಿ ನೀನು ಆವಿರ್ಭಾವ ಆಗುತ್ತೀಯ ಅಂತ ಹೇಳಿದ್ರೆ ಅವರಿಗೆ ಇಚ್ಛೆ ಪಟ್ಟ ಹಾಗೆ ಆತ್ಮಮಾಯೆಯ ಅವರ ಒಂದು ಇದರಲ್ಲಿ ಯಾರ ಒಂದು ಕಂದನಾಗಿ ಅವ್ರು ಜನಿಸ್ಬೇಕು, ಯಾರನ್ನ ತಂದೆ ತಾಯಿಗೆ ಸ್ವೀಕರಿಸ್ಬೇಕು, ಅವರ ಇಷ್ಟದ ಪ್ರಕಾರ ಅವರಿಗೆ ಆವಿರ್ಭಾವ ಆಗ್ಬೋದು. ಹಾಗೇನೆ ಮತಿ ಆಗುತ್ತೀಯ, ನಿನ್ನ ಚರಣ ಕಮಲಗಳ ದರ್ಶನ ಇಂದು ಆದದ್ದು ನನ್ನ ಮಹಾಭಾಗ್ಯ ಅಂತ ಹೇಳಿದ್ರೆ, ಇಂದು ಈಗ ನಾನು ನಿನ್ನನ್ನು ನೋಡಿದೆ, ನಿನ್ನ ಈ ಒಂದು ಎಲ್ಲ ಸೇವೆಗಳನ್ನ ನಾನು ಅಂದ್ರೆ ಅವ್ರು ತುಂಬಾ ಮನಸ್ಸು ತುಂಬಿ ಅವರು ಆ ಮಾತನಾಡ್ತಾರೆ. ಹಾಗೆ ನಿನ್ನ ಚರಣ ಕಮಲಗಳಲ್ಲಿ ಆಶ್ರಯ ಪಡೆದವನು ಗುಣತ್ರಯಗಳ ಸೋಂಕಿಲ್ಲದ ಪರಮ ನಿರ್ಲಿಪ್ತತೆಯ ಸ್ಥಿತಿಗೆ ಏರುತ್ತಾನೆ. ಯಾರು ನಿನ್ನ ಪಾದ ಕಮಲಗಳಲ್ಲಿ ಆಶ್ರಯವನ್ನ ಪಡಿತಾರೆ ಅವರು ಖಂಡಿತ ಪರಮ ನಿರ್ಲಿಪ್ತತೆಯ ಸ್ಥಿತಿಗೆ ಏರ್ತಾರೆ. ನೀನು ಅಮಿತನಾದವನು, ನಿನ್ನ ಶ್ರೀಮಂತಿಕೆಗಳಿಗೆ ಮಿತಿ ಇಲ್ಲ. ಬ್ರಹ್ಮ ಶಿವರಂತಹ ದೇವತಾ ಶ್ರೇಷ್ಠರು ನಿನ್ನನ್ನ ಹೃದಯದಲ್ಲಿ ಇರಿಸಿಕೊಂಡು ನಿನ್ನನ್ನು ಧ್ಯಾನ ಮಾಡುವುದರಲ್ಲಿ ನಿರತರಾಗಿದ್ದಾರೆ ಅಂತ ಹೇಳಿದ್ರೆ ಅವರೆಲ್ಲ ನಿನ್ನ ಧ್ಯಾನದಲ್ಲಿ ಇರ್ತಾರೆ ಅಂತ ಹೇಳಿಕೊಂಡು ಹೇಳ್ತಾರೆ. ಆದ್ರೆ ಯಾರಿಗೆ ಅರ್ಥ ಮಾಡ್ಕೊಳ್ಳೋದಿಲ್ಲ ಅಂತ ಹೇಳಿದ್ರೆ, ಈ ಭೌತಿಕ ಅಸ್ತಿತ್ವದಲ್ಲಿ ಯಾರು ಆ ಕುರುಡು ಬಾವಿಯಲ್ಲಿ ಇರ್ತಾರೆ, ಆ ಬದ್ಧ ಆತ್ಮಗಳು, ಅವರಿಗೆ ಮಾತ್ರ ಆ ಭಗವಂತನನ್ನ ಅರ್ಥ ಮಾಡ್ಕೊಳ್ಳಿಕ್ ಆಗೋದಿಲ್ಲ. ನಿನ್ನ ಚರಣ ಕಮಲಗಳನ್ನ ಒಪ್ಪಿಕೊಂಡ್ರೆ ಸಾಕು ಅಂತವರು ಒಪ್ಪಿಕೊಂಡ ಮಾತ್ರಕ್ಕೇನೆ ನಿರಂತರವಾಗಿ ಈ ಜನ್ಮ ಮರಣ ಬಂಧನದಿಂದ ಅವರಿಗೆ ಮುಕ್ತರಾಗ್ಬಹುದು ಅಂತೇಳಿ ಹೇಳ್ತಾರೆ. ಮತ್ತೆ ಪ್ರಭುವೇ, ಈ ರೀತಿಯಲ್ಲಿ ಎಲ್ಲಾ ಬದ್ಧ ಆತ್ಮಗಳಿಗೆ ನೀನೇ ಆಶ್ರಯ. ಪ್ರಭು, ನೀನು ನನಗಾಗಿ ಏನ್ ಮಾಡಬಹುದು ಎಂದು ಕೃಪೆ ಮಾಡಿ ಕೇಳಿದ್ಯಾ, ಏನ್ ಬೇಕು ಅಂತ ಕೇಳ್ತಾರೆ. ಅವಾಗ ಉತ್ತರವಾಗಿ, ನನ್ಗೆ ಬೇಡುವುದು ಇಷ್ಟನ್ನೇ, ನಿನ್ನ ಚರಣ ಕಮಲಗಳನ್ನು ನಾನು ಎಂದೂ ಮರೆಯದಂತೆ ಆಗಲಿ, ನಾನು ಎಲ್ಲೇ ಇರಲಿ ನನಗೆ ಚಿಂತೆ ಇಲ್ಲ. ಆದರೂ ಸದಾ ನನಗೆ ನಿನ್ನ ಚರಣ ಕಮಲಗಳ ನೆನಪಿರುವಂತಾಗಲಿ ಎಂದು ಬೇಡುತ್ತೇನೆ ಅಂತ ತಿಳ್ಕೊಂಡು, ಅಂದ್ರೆ ಈ ನಾರದರಿಂದ ನಾವು ಕೂಡ ಏನ್ ತಿಳ್ಕೊಳ್ಬೇಕಾದದ್ದು ಇಲ್ಲಿ ಅಂದ್ರೆ, ನಮ್ಗೆ ಕೂಡ ಸದಾ ಭಗವಂತನ ಪಾದ ಕಮಲಗಳ ಸ್ಮರಣೆ ಸದಾ ನಮಗೆ ಆಗ್ತಾ ಇರ್ಬೇಕು, ಅದನ್ನ ಮಾತ್ರ ನಾನ್ ಬೇಡ್ತೇನೆ ಅಂತೇಳಿ ಹೇಳ್ತಾ ಇದ್ದಾರೆ ಅಲ್ಲಿ. ಹರೇ ಕೃಷ್ಣ. ಮುಂದೆ ಆಯ್ತಾ? ಇಲ್ಲ ಮುಂದೆ ಆಯ್ತಾ? ಮಾತಾಜಿ, ಅಷ್ಟೇ ಆಗಿದ್ದಲ್ಲ. ಓಕೆ. ಉಮಾ ಕುಲಕರ್ಣಿ ಮಾತಾಜಿ ಓದಿ. ಉಮಾ ಕುಲಕರ್ಣಿ ಮಾತಾಜಿ, ಶ್ರುತಿ ಮಾತಾಜಿ, ಶ್ರುತಿ ಮಾತಾಜಿ ಹರೇ ಕೃಷ್ಣ ಮಾತಾಜಿ. ಹರೇ ಓದಿ ಕೃಷ್ಣ. ಮಾತಾಜಿ. ನಾರದ ಎಷ್ಟು ಮಹರ್ಷಿ ಜನ ಆಯ್ತು ಮಾತಾಜಿ? ಹರೇ ಕೃಷ್ಣ ಮಾತಾಜಿ, ನೆಟ್ವರ್ಕ್ ಹೊಟ್ಟೋಗ್ಬಿಟ್ಟಿತ್ತು. ಹರೇ ಕೃಷ್ಣ. ನಾರದ ಮಹರ್ಷಿಗಳು ಅಲ್ಲಿಂದ ಓದ್ಬೇಕು ಮಾತಾಜಿ. ಹರೇ ಅಲ್ಲ, ಕೃಷ್ಣ ಮಾತಾಜಿ. ಎಷ್ಟ್ ಜನ ಓದಾಯ್ತು ಮಾತಾಜಿ? ನಂದು ನೆಟ್ವರ್ಕ್ ನಿಮ್ಮದು ಸರದಿ ಬರುವಾಗ ಬರ್ತದೆ ಮಾತಾಜಿ, ಟೆನ್ಷನ್ ಮಾಡ್ಬೇಡಿ, ನಿಮ್ಮ ಸರದಿ ಬರುವಾಗ ಬರ್ತದೆ. ಶ್ರುತಿ ಮಾತಾಜಿ ಓದಿ. ಮಹರ್ಷಿಗಳು ನಾರದ ಮಹರ್ಷಿಗಳು ಕೃಷ್ಣನಿಂದ ಬೇಡಿದ ವರವೇ ಪರಿಶುದ್ಧ ಭಕ್ತರಿಗೆ ಮಾದರಿ. ಪರಿಶುದ್ಧ ಭಕ್ತನಾದವನು ಪ್ರಭುವಿನಿಂದ ಯಾವುದೇ ಪ್ರಾಪಂಚಿಕ ಅಥವಾ ಆಧ್ಯಾತ್ಮಿಕ ವರವನ್ನು ಬೇಡುವುದಿಲ್ಲ. ಅವನ ಒಂದೇ ಪ್ರಾರ್ಥನೆ ಎಂದರೆ ಬದುಕಿನ ಯಾವುದೇ ಸ್ಥಿತಿಯಲ್ಲಿಯೂ ಪ್ರಭುವಿನ ಚರಣ ಕಮಲಗಳನ್ನು ಮರೆಯದಿರುವಂತಾಗಲಿ ಎಂದು. ಪರಿಶುದ್ಧ ಭಕ್ತನು ತಾನು ಸ್ವರ್ಗದಲ್ಲಿರುವೆನೆ, ನರಕದಲ್ಲಿರುವೆನೆ ಎಂದು ಲಕ್ಷ್ಯ ಮಾಡುವುದಿಲ್ಲ. ಪ್ರಭುವಿನ ಚರಣ ಕಮಲಗಳನ್ನು ಸ್ಮರಿಸಿಕೊಳ್ಳುವಂತಾದರೆ ಎಲ್ಲಿದ್ದರೂ ಅವನಿಗೆ ತೃಪ್ತಿಯೇ. ಚೈತನ್ಯ ಮಹಾಪ್ರಭುಗಳು ಶಿಕ್ಷಾಷ್ಟಕದಲ್ಲಿ ಇದೇ ಬಗೆಯ ಪ್ರಾರ್ಥನೆಯನ್ನು ಉಪದೇಶಿಸಿದ್ದಾರೆ. ಜನ್ಮ ಜನ್ಮಾಂತರಗಳಲ್ಲಿಯೂ ತಮಗೆ ಬೇಕಾದದ್ದು ಭಕ್ತಿಪೂರ್ವಕ ಸೇವೆ ಮಾತ್ರ ಎಂದು ಸ್ಪಷ್ಟವಾಗಿ ಹೇಳಿದ್ದಾರೆ. ಪರಿಶುದ್ಧ ಭಕ್ತನಿಗೆ ಬೇರೆ ಬೇರೆ ಜೀವ ವರ್ಗಗಳಲ್ಲಿ ಅವನು ಜನಿಸಬೇಕಾದರೂ ಚಿಂತೆ ಇಲ್ಲ. ಯಾವುದೇ ಸ್ಥಿತಿಯಲ್ಲಿಯೂ ಪ್ರಭುವಿನ ಚರಣ ಕಮಲಗಳನ್ನು ಮರೆಯದಂತಿರಬೇಕು ಎನ್ನುವುದೊಂದೇ ಅವನ ಆಕಾಂಕ್ಷೆ. ರುಕ್ಮಿಣಿಯ ಅರಮನೆಯಿಂದ ಹೊರಟ ಮೇಲೆ ನಾರದರಿಗೆ ಕೃಷ್ಣನ ಯೋಗ ಮಾಯೆಯ ಕಾರ್ಯಗಳನ್ನು ನೋಡಬೇಕು ಎನ್ನಿಸಿತು. ಅವರು ಇನ್ನೊಬ್ಬ ರಾಣಿಯ ಅರಮನೆಯನ್ನು ಪ್ರವೇಶಿಸಿದರು. ಅಲ್ಲಿ ಅವರು ಕೃಷ್ಣನು ತನ್ನ ಪ್ರೀತಿಯ ಹೆಂಡತಿ ಮತ್ತು ಉದ್ದವರೊಂದಿಗೆ ಚದುರಂಗದಾಟವನ್ನು ಆಡುತ್ತಿದ್ದುದನ್ನು ಕಂಡರು. ಪ್ರಭುವು ಕೂಡಲೇ ತನ್ನ ಪೀಠದಿಂದೆದ್ದು ನಾರದ ಮುನಿಗಳು ಅಲ್ಲಿ ಕುಳಿತುಕೊಳ್ಳಬೇಕೆಂದು ವಿನಂತಿಸಿದನು. ರುಕ್ಮಿಣಿಯ ಅರಮನೆಯಲ್ಲಿ ನಾರದರನ್ನು ಪೂಜಿಸಿದಂತೆಯೇ ಮತ್ತೆ ಕೃಷ್ಣನು ಅವರನ್ನು ಪೂಜಿಸಿದನು. ಅವರನ್ನು ಯೋಗ್ಯ ರೀತಿಯಲ್ಲಿ ಪೂಜಿಸಿ ಕೃಷ್ಣನು ರುಕ್ಮಿಣಿಯ ಅರಮನೆಯಲ್ಲಿ ನಡೆದ ಸಂಗತಿ ತನಗೆ ತಿಳಿದೇ ಇಲ್ಲ ಎನ್ನುವಂತೆ ನಟಿಸಿದನು. ಅವನು ನಾರದರಿಗೆ ಹೀಗೆ ಹೇಳಿದನು: ಪ್ರಿಯ ಋಷಿಗಳೇ, ನೀವಿಲ್ಲಿ ಬಂದಾಗ ಸ್ವಯಂ ಪೂರ್ಣರಾಗಿರುತ್ತೀರಿ. ಗೃಹಸ್ಥರಾದ ನಮಗೆ ಸದಾ ಯಾವುದಾದರೂ ಅಗತ್ಯವಿದ್ದೇ ಇರುತ್ತದೆ. ನೀವು ಆತ್ಮಾರಾಮರಾದದ್ದರಿಂದ ನಿಮಗೆ ಯಾರ ನೆರವು ಬೇಡ.
ಈ ಸನ್ನಿವೇಶದಲ್ಲಿ ನಾವು ನಿಮ್ಮನ್ನು ಯಾವ ರೀತಿಯಲ್ಲಿ ಸ್ವಾಗತಿಸಲು ಸಾಧ್ಯ? ನಿಮಗೆ ಏನನ್ನು ಅರ್ಪಿಸಬಲ್ಲೆವು? ಆದರೂ ನೀವು ಬ್ರಾಹ್ಮಣರಾದುದರಿಂದ ಸಾಧ್ಯವಾದ ಮಟ್ಟಿಗೂ ನಿಮಗೆ ಏನನ್ನಾದರೂ ಕೊಡುವುದು ನಮ್ಮ ಕರ್ತವ್ಯ. ಆದುದರಿಂದ ನನಗೆ ಅಪ್ಪಣೆ ಮಾಡುವ ಅನುಗ್ರಹವನ್ನು ಮಾಡಿ. ನಾನು ನಿಮಗಾಗಿ ಏನನ್ನು ಮಾಡಲಿ? ಪ್ರಭುವಿನ ಲೀಲೆ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಕೃಷ್ಣ ಮಾತಾಜಿ, ಧನ್ಯವಾದ ಮಾತಾಜಿ. ಯಶೋಧ ಮಾತಾಜಿ ಓದಿ. ಯಶೋಧ ಮಾತಾಜಿ. ಶಾರದಾ ಹೆಮ್ಮಾಡಿ ಮಾತಾಜಿ ಓದಿ. ಪ್ರಭುವಿನ ಲೀಲೆಗಳಲ್ಲಿ ತಿಳಿದಿದ್ದು ಚರ್ಚೆ ಮಾಡಿ ಪ್ರಭುವಿನ ಮೌನವಾಗಿ ಅರಣ್ಯದಿಂದ ಹೊರಟರು. ಅನಂತರ ಅವರು ಕೃಷ್ಣನು ಪ್ರೀತಿಯ ತಂದೆಯಾಗಿ ತನ್ನ ಮಕ್ಕಳನ್ನು ಮುದ್ದು ಮಾಡುತ್ತಿರುವುದನ್ನು ಕಂಡರು. ಇನ್ನೊಂದು ಅರಮನೆಯಲ್ಲಿ ಕೃಷ್ಣ ಸ್ನಾನ ಮಾಡಲು ಸಿದ್ಧವಾಗುತ್ತಿರುವುದನ್ನು ಕಂಡರು. ಈ ರೀತಿಯಲ್ಲಿ ನಾರದ ಋಷಿಗಳು ಕೃಷ್ಣನ 16,000 ರಾಣಿಯರ ಮನೆಗಳನ್ನು ಪ್ರವೇಶಿಸಿದರು. ಆ ಮನೆಗಳಲ್ಲಿ ಕೃಷ್ಣನು ಬೇರೆ ಬೇರೆ ರೀತಿಯ ಕಾರ್ಯಗಳಲ್ಲಿ ನಿರತನಾಗಿರುವುದನ್ನು ಕಂಡರು. ಒಂದು ಅರಮನೆಯಲ್ಲಿ ಕೃಷ್ಣನು ಯಜ್ಞಾಗಿಗೆ ಆಹುತಿಗಳನ್ನು ಅರ್ಪಿಸಿ ವೇದಗಳು ತನಗೆ ನಿಯಮಿಸಿರುವ ವಿಧಿಗಳಲ್ಲಿ ರೇಖಾ ಬಂಗ್ಯಾದ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನನ್ನದು ನೆಟ್ವರ್ಕ್ ಹೋಗ್ತದೆ. ಓದಿ ಯಾರು ಮೊದ್ಲಿ ಮಾತಾಜಿ? ಶಾರದಾ ಮಾತಾಜಿ. ಓಕೆ ಬಂತು ಮಾತಾಜಿ ಇರಿ. ಒಂದು ಅರಮನೆಯಲ್ಲಿ ಕೃಷ್ಣನು ಯಜ್ಞಾಗ್ನಿಗೆ ಆಹುತಿಗಳನ್ನು ಅರ್ಪಿಸಿ ವೇದಗಳು ಗೃಹಸ್ಥನಿಗೆ ನಿಯಮಿಸಿರುವ ವಿಧಿಗಳಲ್ಲಿ ತೊಡಗಿರುವುದನ್ನು ಕಂಡರು. ಇನ್ನೊಂದು ಅರಮನೆಯಲ್ಲಿ ಗೃಹಸ್ಥನು ನಡೆಸಲೇಬೇಕಾದ ಪಂಚಯಜ್ಞವನ್ನು ಮಾಡುತ್ತಿದ್ದುದನ್ನು ಕಂಡರು. ಯಜ್ಞಕ್ಕೆ ಪಂಚಶೂನ ಎಂದು ಹೆಸರು. ತಿಳಿದೋ ತಿಳಿಯದೆಯೋ ಪ್ರತಿಯೊಬ್ಬರು ಅದರಲ್ಲಿಯೂ ಗೃಹಸ್ಥರು 5 ಬಗೆಯ ಪಾಪ ಕಾರ್ಯಗಳನ್ನು ಮಾಡುತ್ತಾರೆ. ನಾವು ನೀರಿನ ಪಾತ್ರೆಯಿಂದ ನೀರನ್ನು ತೆಗೆದುಕೊಂಡಾಗ ಅದರಲ್ಲಿದ್ದ ಅನೇಕ ಸೂಕ್ಷ್ಮ ಜೀವಿಗಳನ್ನು ಕೊಲ್ಲುತ್ತೇವೆ. ಹಾಗೆಯೇ ರುಬ್ಬುವ ಯಂತ್ರವನ್ನು ಬಳಸಿದಾಗ ಅಥವಾ ಆಹಾರವನ್ನು ತೆಗೆದುಕೊಂಡಾಗ ನಾವು ಅನೇಕ ಸೂಕ್ಷ್ಮ ಜೀವಿಗಳನ್ನು ಕೊಲ್ಲುತ್ತೇವೆ. ನೆಲವನ್ನು ಗುಡಿಸುವಾಗ ಇಲ್ಲವೇ ಬೆಂಕಿಯನ್ನು ಹೊತ್ತಿಸಿದಾಗ ಅನೇಕ ಸೂಕ್ಷ್ಮ ಜೀವಿಗಳನ್ನು ಕೊಲ್ಲುತ್ತೇವೆ. ರಸ್ತೆಯಲ್ಲಿ ನಡೆಯುವಾಗ ನಾವು ಇರುವೆಗಳನ್ನು ಇತರ ಕೀಟಗಳನ್ನು ಕೊಲ್ಲಬಹುದು. ತಿಳಿದೋ ತಿಳಿಯದೆಯೋ ನಮ್ಮ ಹಲವಾರು ಚಟುವಟಿಕೆಗಳಲ್ಲಿ ನಾವು ಕೊಲ್ಲುತ್ತಲೇ ಇರುತ್ತೇವೆ. ಆದುದರಿಂದ ಇಂತಹ ಪಾಪ ಕಾರ್ಯಗಳ ಫಲಗಳಿಂದ ಬಿಡುಗಡೆ ಹೊಂದಲು ಪಂಚಶೂನವನ್ನು ಆಚರಿಸುವುದು ಪ್ರತಿಯೊಬ್ಬ ಗೃಹಸ್ಥನ ಧರ್ಮ. ಒಂದು ಅರಮನೆಯಲ್ಲಿ ಕೃಷ್ಣನು ವಿದ್ಯುಕ್ತವಾಗಿ ಯಜ್ಞಗಳನ್ನು ಮಾಡಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಸ್ಕ್ರೀನ್ ಸ್ವಲ್ಪ ಮೇಲೆ ಮಾಡ್ಬೇಕು. ಒಂದು ಅರಮನೆಯಲ್ಲಿ ಕೃಷ್ಣನು ವಿದ್ಯುಕ್ತವಾಗಿ ಯಜ್ಞಗಳನ್ನು ಮಾಡಿ ಬ್ರಾಹ್ಮಣರಿಗೆ ಭೋಜನವನ್ನು ಮಾಡಿಸುತ್ತಿದ್ದ. ಮತ್ತೊಂದು ಅರಮನೆಯಲ್ಲಿ ಕೃಷ್ಣನು ಮೌನವಾಗಿ ಗಾಯತ್ರ ಮಂತ್ರವನ್ನು ಜಪಿಸುವುದನ್ನು ನಾರದರು ಕಂಡರು. ಮೂರನೇ ಅರಮನೆಯಲ್ಲಿ ಕತ್ತಿ ಗುರಾಣಿಗಳನ್ನು ಹಿಡಿದು ಯುದ್ಧಾಭ್ಯಾಸವನ್ನು ಮಾಡುತ್ತಿದ್ದನ್ನು ನೋಡಿದರು. ಕೆಲವು ಸ್ಥಳಗಳಲ್ಲಿ ಪ್ರಭು ಕುದುರೆ ಅಥವಾ ಆನೆ ಅಥವಾ ರಥವನ್ನೇರಿ ಸುತ್ತಾಡುತ್ತಿದ್ದ. ಬೇರೆಡೆ ಮಂಚದಲ್ಲಿ ಮಲಗಿ ವಿಶ್ರಾಂತಿಯನ್ನು ಪಡೆಯುತ್ತಿದ್ದ. ಇನ್ನೊಂದೆಡೆ ತನ್ನ ಭಕ್ತರು ತನ್ನನ್ನು ಸ್ತುತಿಸುತ್ತಿದ್ದಂತೆ ಪೀಠದಲ್ಲಿ ಕುಳಿತಿದ್ದ. ಕೆಲವು ಅರಮನೆಗಳಲ್ಲಿ ಉದ್ಧವ ಮತ್ತು ಇತರ ಮಂತ್ರಿಗಳೊಂದಿಗೆ ಮುಖ್ಯವಾದ ವಿಷಯಗಳನ್ನು ಕುರಿತು ಚರ್ಚೆ ಮಾಡುತ್ತಿದ್ದ. ಮತ್ತೊಂದು ಅರಮನೆಯಲ್ಲಿ ಸೊಗಸುಗಾರ್ತಿಯರಾದ ಯುವತಿಯರೊಂದಿಗೆ ಈಜುವ ಕೊಳದಲ್ಲಿ ಕ್ರೀಡೆ ಆಡುತ್ತಿದ್ದ. ಮತ್ತೊಂದು ಅರಮನೆಯಲ್ಲಿ ಸೊಗಸಾಗಿ ಅಲಂಕೃತವಾಗಿದ್ದ ಗೋವುಗಳನ್ನು ದಾನವಾಗಿ ಕೊಡುತ್ತಿದ್ದ. ಬೇರೊಂದು ಕಡೆ ಮಹಾಭಾರತದಂತಹ ಪುರಾಣ ಮತ್ತು ಇತಿಹಾಸಗಳ ನಿರೂಪಣೆಯನ್ನು ಕೇಳುತ್ತಿದ್ದ. ಈ ಕೃತಿಗಳು ಜಗತ್ತಿನ ಚರಿತ್ರೆಯ ಮುಖ್ಯವಾದ
ಘಟನೆಗಳನ್ನು ನಿರೂಪಿಸಿ ಜನಸಾಮಾನ್ಯರಿಗೆ ವೇದಗಳ ಜ್ಞಾನವನ್ನು ಪ್ರಸಾರ ಮಾಡುವ ಪೂರಕ ಸಾಹಿತ್ಯಗಳಾಗಿವೆ. ಒಂದು ಅರಮನೆಯಲ್ಲಿ ತನ್ನ ಪತ್ನಿಯೊಡನೆ ಸರಸ ಸಂಭಾಷಣೆಯಲ್ಲಿ ತೊಡಗಿದ್ದ, ಇನ್ನೊಂದರಲ್ಲಿ ಪತ್ನಿಯೊಡನೆ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ತೊಡಗಿದ್ದ. ತಮ್ಮ ಹಲವಾರು ವೆಚ್ಚಗಳಿಗಾಗಿ ಗೃಹಸ್ಥರು ಆಸ್ತಿಯನ್ನು ಹೆಚ್ಚಿಸಿಕೊಳ್ಳಬೇಕಾದುದರಿಂದ ಒಂದು ಅರಮನೆಯಲ್ಲಿ ಕೃಷ್ಣನು ಆರ್ಥಿಕ ಬೆಳವಣಿಗೆಗಳ ಚರ್ಚೆಯಲ್ಲಿ ನಿರತನಾಗಿದ್ದ, ಇನ್ನೊಂದರಲ್ಲಿ ಶಾಸ್ತ್ರಗಳ ನಿಯಂತ್ರಕ ತತ್ವಗಳಿಗೆ ಅನುಗುಣವಾಗಿ ಕುಟುಂಬ ಜೀವನವನ್ನು ಸವಿಯುತ್ತಿದ್ದ. ಧನ್ಯವಾದಗಳು ಹರೇ ಮಾತಾಜಿ. ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಒಂದು ಓದಿಸ್ಲೆ ಮಾತಾಜಿ ಸ್ವಲ್ಪ? ಸ್ವಲ್ಪ ಬ್ರೀಫ್ ಆಗಿ ಹೇಳ್ತೇನೆ. ಇಲ್ಲಿ ಏನು ಅಷ್ಟು ಇದ್ ಮಾಡ್ಲಿಕ್ಕೆ ಏನಿಲ್ಲ ಅಂತ ಹೇಳಿದ್ರೆ, ಯಾವ ರೀತಿ ಗೃಹಸ್ಥನಾಗಿ ಅವನ ಕರ್ತವ್ಯಗಳನ್ನು ಯಾವ ರೀತಿ ನಿಭಾಯಿಸ್ಬೇಕು ಎಲ್ಲರೂ ಅಂತ ಹೇಳ್ಕೊಂಡು ಇಲ್ಲಿ ಭಗವಂತ ಅಲ್ಲಿ ತೋರಿಸಿಕೊಡ್ತಾ ಇದ್ದಾರೆ. ಅಂದ್ರೆ ನಾರದರು ಒಂದೊಂದು ಮನೆಗೆ ಹೋಗುವಾಗ ಒಂದೊಂದು ರೀತಿಯ ಒಂದೊಂದು ಕರ್ತವ್ಯದಲ್ಲಿ ನಿರತನಾಗಿರುವುದನ್ನ ಕಾಣ್ತಾರೆ. ಒಂದು ಮನೆಯಲ್ಲಿ ಪೂಜೆ ಮಾಡ್ತಾ ಇರ್ತಾರೆ, ಒಂದು ಮನೆಯಲ್ಲಿ ಆ ರೀತಿ ಚದುರಂಗದ ಆಟವನ್ನ ಆಡ್ತಾ ಇದ್ದಾರೆ. ಆ ರೀತಿ ನಮ್ಗೆ ಇದು ಸರಿಯಾಗಿ ಅರ್ಥ ಆಗ್ತದೆ ಎಲ್ಲ. ಮತ್ತೆ ಅಂತ ಹೇಳಿದ್ರೆ ಇಲ್ಲಿ ಮೊದಲಿಗೆ ನಾರದರು ಹೇಳ್ತಾರೆ, ಕೃಷ್ಣನಿಂದ ಬೇಡಿದ ವರವೇ ಪರಿಶುದ್ಧ ಭಕ್ತರಿಗೆ ಮಾದರಿ ಅಂತ ಹೇಳಿದ್ರೆ, ನಾರದ ಮಹರ್ಷಿಗಳು ಯಾವ ರೀತಿ ಕೃಷ್ಣನ ಹತ್ರ ವರ ಬೇಡ್ತಾರೆ ಅದೇ ನಮ್ಮ ಪರಿಶುದ್ಧ ಭಕ್ತರಿಗೆ ಕೂಡ ಅದೇ ಮಾದರಿ. ಅವರು ಕೂಡ ಅದನ್ನೇ ಕೇಳುವಂಥದ್ದಲ್ವಾ. ಭಗವಂತನ ಪಾದಕಮಲಗಳಲ್ಲಿ ನಮ್ಗೆ ಆಶ್ರಯ ಬೇಕು ಅಂತಾನೆ ಶುದ್ಧ ಭಕ್ತರಿಗೆ ಕೂಡ ಇರುವಂತದ್ದು. ಹಾಗೆ ಇಲ್ಲಿ ಅವನ ಒಂದೇ ಒಂದು ಪ್ರಾರ್ಥನೆ ಅಂದ್ರೆ, ಬದುಕಿನ ಯಾವುದೇ ಸ್ಥಿತಿಯಲ್ಲಿಯೂ ಪ್ರಭುವಿನ ಚರಣ ಕಮಲಗಳನ್ನು ಮರೆಯದಿರುವಂತಾಗಲಿ. ಪರಿಶುದ್ಧ ಭಕ್ತನು ತಾನು ಸ್ವರ್ಗದಲ್ಲಿರುವೇನೆ ನರಕದಲ್ಲಿರುವೇನೆ ಎಂದು ಲಕ್ಷ್ಯ ಮಾಡುವುದಿಲ್ಲ. ಇದಕ್ಕೆ ಗೋಪಿಯರು ಅವರು ಕೂಡ ಹಾಗೆ ನರಕಕ್ಕಾದ್ರೂ ಹೋಗ್ಲಿ ಭಗವಂತನಿಗೆ ಖುಷಿ ಪಡುವಂತ ಕೆಲಸದಲ್ಲಿ ತಮ್ಮನ್ನು ತೊಡಗಿಸ್ಬೇಕು ಅಂತ ಹೇಳ್ತಾರೆ. ಆ ರೀತಿ ಇಲ್ಲಿ ಪ್ರಭುವಿನ ಚರಣ ಕಮಲಗಳನ್ನ ಸ್ಮರಿಸಿಕೊಳ್ಳುವಂತಾದ್ರೆ ಎಲ್ಲಿದ್ದರೂ ಅವನಿಗೆ ತೃಪ್ತಿಯೇ ಅಂತ ಹೇಳ್ಕೊಂಡು, ಅದಕ್ಕೆ ಚೈತನ್ಯ ಮಹಾಪ್ರಭುಗಳು ಚೈತನ್ಯ ಚರಿತ ಶಿಕ್ಷಾಷ್ಟಕಮದಲ್ಲಿ ಯಾವ ಒಂದು ಶ್ಲೋಕದಲ್ಲಿ ಹೇಳ್ತಾರೆ ಆ ರೀತಿ, ನದನಂ ನ ಜನಂ ನ ಸುಂದರಿಂ ಕವಿತಾಂ ವಾ ನ ಜಗದೀಶ ಕಾಮಯೇ ಮಮ ಜನ್ಮನೀಶ್ವರೇ ಭವತಾತ್ ಭಕ್ತಿರಹೈತು ಕೀತ್ವಯಿ ಅಂತೇಳಿ. ಅಂದ್ರೆ ಸದಾ ನಿನ್ನ ಇದು ಚರಣ ಕಮಲಗಳಲ್ಲಿ ನನ್ಗೆ ಒಂದು ಅಂದ್ರೆ, ಹೇ ಸರ್ವಶಕ್ತ ಸ್ವಾಮಿಯೇ, ನನಗೆ ಸಂಪತ್ತನ್ನು ಸಂಗ್ರಹಿಸುವ ಲಾಲಸೆ ಇಲ್ಲ, ಚೆಲುವೆಯರ ಬಯಕೆ ಇಲ್ಲ, ಅಥವಾ ಅನೇಕ ಮಂದಿ ಶಿಷ್ಯರು ಬೇಕಾಗಿಲ್ಲ. ನನಗೆ ಬೇಕಾದದ್ದು ಜನ್ಮ ಜನ್ಮಗಳಲ್ಲೂ ನಿನ್ನ ನಿಷ್ಕಾರುಣ ಭಕ್ತಿ ಸೇವೆ ಮಾತ್ರ ಅಂತೇಳಿ. ಶುದ್ಧ ಭಕ್ತರು ಅದನ್ನೇ ಬಯಸುವಂತದ್ದು. ಹಾಗಾಗಿ ಅಲ್ಲಿ ಅದನ್ನ ಹೇಳಿದ್ದಾರೆ. ಅದೇ ರೀತಿ ಇಲ್ಲಿ ನಾರದರು ಕೂಡ ಅದನ್ನೇ ಕೇಳ್ತಾರೆ. ಆಮೇಲೆ ಒಂದೊಂದು ಮನೆಯಲ್ಲಿ ಕೂಡ ಒಂದೊಂದು ಕೆಲಸದಲ್ಲಿ ತೊಡಗಿಸಿಕೊಂಡಿರುವುದನ್ನ ಇಲ್ಲಿ ಎಲ್ಲ ನೋಡ್ಬೋದು ನಾವು. ಇದೆಲ್ಲ ನಮ್ಗೆ ಅರ್ಥ ಆಗೋ ಹಾಗೇನೆ ಇದೆ. ಅಂದ್ರೆ ಅಲ್ಲಿ ಹೇಗೆ ಅಂತ ಹೇಳಿದ್ರೆ, ಗೋಪಿಕಾ ಸ್ತ್ರೀಯರು 16,000, ಯಾವುದು ಅವರ ಹೈಟ್ ಅವರ ವೆಯ್ಟ್ ಯಾವ ರೀತಿ ದಪ್ಪ ಇದ್ದು ಗಿಡ್ಡ ಇದ್ರೆ ಅದೇ ಆಕೃತಿ ಅಂದ್ರೆ ಕೃಷ್ಣನಲ್ಲಿ ಅದು ಅದೇ ಸೈಜ್ ಅಂದ್ರೆ ಅವರಿಗೆ ಸಮಾನವಾದ ಜೊತೆಯಾಗಿ ಇರ್ತದೆ. ಆ ರೀತಿ ಹೈಟ್ ಇದ್ರೆ ಅವರು ಕೂಡ ಹೈಟ್, ಸಣ್ಣಗಿದ್ರೆ ಅವರು ಕೂಡ ಸಣ್ಣಗೆ, ಆ ರೀತಿ ಇರ್ತಾರಂತೆ. ಒಂದೊಂದು ಹೆಂಡತಿಯರಿಗೆ ತಕ್ಕನಾಗಿ ಆ ಒಂದು ಗಂಡನಾಗಿ ಇರ್ತಾರೆ ಅಲ್ಲಿ ಅವರ ಒಂದು ಇದ್ರಲ್ಲಿ ಅಂತೇಳಿ ಹೇಳ್ತದೆ. ಹಾಗೆ ಇಲ್ಲಿ ಒಂದೊಂದು ಕರ್ತವ್ಯದಲ್ಲಿ ಕೂಡ ಅವ್ರು ನಿರತ ಆಗಿರುವಂತದ್ದು. ಒಂದು ಕಡೆ ಇದು ಅಂದ್ರೆ ಪೂಜೆ ಮಾಡ್ತಾ ಇರುವಂತದ್ದು, ಒಂದು ಕಡೆ ಹೆಂಡತಿಗೆ ತರಕಾರಿ ಕಟ್ ಮಾಡಿ ಕೊಡುವಂಥದ್ದು, ಆ ರೀತಿ ಒಂದ್ ಕಡೆ ಸ್ನಾನ ಮಾಡ್ಲಿಕ್ಕೆ ಸಿದ್ಧವಾಗುವಂಥದ್ದು, ಒಂದು ಕಡೆ ಯಜ್ಞ ಮಾಡುವಂಥದ್ದು, ಆ ರೀತಿ ಬೇರೆ ಬೇರೆ. ಹಾಗೆ ಪಂಚಶೂನ ಇದರಲ್ಲಿ ಇದು ಕೊಟ್ಟಿದ್ದಾರೆ ನೋಡಿ, ಪಂಚಯಜ್ಞವನ್ನ ಮಾಡ್ತಿದ್ರು ಅಂದ್ರೆ ಪಂಚಶೂನ ಅಂತ ಹೇಳಿ. ನಮ್ಗೆ ಕೂಡ ಹೇಳ್ತಾರೆ, ಯಜ್ಞ ದಾನ ತಪಕರ್ಮ ಪಾವನಾನಿ ಮನೀಷಿನಃ ಅಂತೇಳಿ. ನಮ್ಮ ಜೀವನದಲ್ಲಿ ಕೂಡ ನಾವು ಯಜ್ಞ ದಾನ ತಪಸ್ಸನ್ನ ನಾವು ಬಿಡಬಾರ್ದು ಅಂತ. ಈ ರೀತಿ ಇಲ್ಲಿ ಎಷ್ಟೊಂದು ಪಾಪಗಳನ್ನ ಮಾಡಿರ್ತೇವೆ, ಅದಕ್ಕೆಲ್ಲ ಈ ಪಂಚಶೂನ ಯಜ್ಞ ಅಂತ ಹೇಳುವಂಥದ್ದು ಆಚರಿಸಬೇಕಾದದ್ದು ಒಂದು ಪ್ರತಿಯೊಂದು ಗೃಹಸ್ಥನ ಧರ್ಮ ಅಂತ ಹೇಳ್ತಾರೆ. ಹಾಗೇನೆ ನಮ್ಗೆ ಇಲ್ಲಿ ಯಜ್ಞ ಯಾವ್ದನ್ನ ಕೊಟ್ಟಿದ್ದಾರೆ ಅದನ್ನ ನಾವು ನಿಭಾಯಿಸಿದ್ರೆ ಸಾಕು. ಜಪ ಯಜ್ಞ, ಸಂಕೀರ್ತನ ಯಜ್ಞ ಅಂತದನ್ನ ಮಾಡಿದ್ರೆ ಕೂಡ ನಮ್ಗೆ ಈ ಒಂದು ಕಲಿಯುಗಕ್ಕೆ ಅಷ್ಟೇ ಮಾಡಿದ್ರಿಂದ ನಾವು ಕೂಡ ಆ ಒಂದು ಪಾಪ ಕಾರ್ಯಗಳ ಫಲಗಳಿಂದ ನಮ್ಗೆ ಕೂಡ ಬಿಡುಗಡೆ ಆಗ್ಬೋದು ಅಂತ ಹೇಳ್ಕೊಂಡು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೋದು. ಹರೇ ಕೃಷ್ಣ. ಮತ್ತೆ ಯಜ್ಞಗಳನ್ನ ಮಾಡಿ ಬ್ರಾಹ್ಮಣರಿಗೆ ಭೋಜನ ಮಾಡಿಸ್ತಾ ಇದ್ದ, ಮೌನವಾಗಿ ಗಾಯತ್ರಿ ಮಂತ್ರವನ್ನ ಜಪಿಸ್ತಾ ಇದ್ದ, ಆ ರೀತಿ ಎಲ್ಲ. ಹರೇ ಕೃಷ್ಣ. ಓದಿಸಿ ಮಾತಾಜಿ. ಹರೇ ಕೃಷ್ಣ. ಅಂದ್ರೆ ಗೃಹಸ್ಥನಾಗಿ ನಾವು ಯಾವ ರೀತಿ ಬದುಕ್ಬೇಕು ಎಲ್ಲವನ್ನ ಇಲ್ಲಿ ಒಂದೊಂದು ಮನೆಗೆ ನಾರದರು ಹೋಗುವಾಗ ಕೂಡ ಒಂದೊಂದು ಕಾರ್ಯಗಳಲ್ಲಿ ಅವರು ಕರ್ತವ್ಯ ನಿರತರಾಗಿರುವುದನ್ನು ನಾವು ನೋಡ್ಬೋದು. ಅದನ್ನ ನಾವು ಆದರ್ಶವಾಗಿ ನಾವು ತಗೊಳ್ಬೇಕು ಅಂತೇಳಿ ನಾವಿಲ್ಲಿ ಅರ್ಥ ಮಾಡ್ಕೊಳ್ಳಿಕ್ಕಿರುವಂತದ್ದು. ಹರೇ ಕೃಷ್ಣ.
ಶಾಂತಿ ರೂಪಿಣಿ ಮಾತಾಜಿ ಓದಿ. ಹರೇ ಕೃಷ್ಣ. ಶಾಂತಿ ರೂಪಿಣಿ ಮಾತಾಜಿ ಓದ್ತಿಲ್ಲ ಮಾತಾಜಿ. ರತ್ನಾ ಮಾತಾಜಿ ಓದಿ. ರತ್ನಾ ಮಾತಾಜಿ. ಓದ್ಲಾ ಮಾತಾಜಿ? ಓದ್ಲಾ ಮಾತಾಜಿ? ಓದಿ ಮಾತಾಜಿ. ಅರಮನೆ ಒಂದರಲ್ಲಿ ಕೃಷ್ಣನು ಈ ಭೌತಿಕ ಜಗತ್ತಿನಾಚೆ ಇರುವ ದೇವೋತ್ತಮ ಪರಮ ಪುರುಷನಲ್ಲಿ ಮನಸ್ಸನ್ನು ಕೇಂದ್ರೀಕರಿಸಿದಂತೆ ಧ್ಯಾನಮಗ್ನನಾಗಿದ್ದ. ಶಾಸ್ತ್ರಗಳು ದೇವೋತ್ತಮ ಪರಪುರುಷನಾದ ವಿಷ್ಣುವಿನಲ್ಲಿ ಮನಸ್ಸನ್ನು ನಿಲ್ಲಿಸಲು ಧ್ಯಾನ ಮಾಡಬೇಕೆಂದು ಹೇಳುತ್ತವೆ. ಶ್ರೀಕೃಷ್ಣನೇ ಮೂಲ ವಿಷ್ಣು, ಆದರೆ ಅವನು ಮನುಷ್ಯನ ಪಾತ್ರವನ್ನು ವಹಿಸುವುದರಿಂದ ಸ್ವತಃ ತನ್ನ ನಡವಳಿಕೆಯಿಂದ ಧ್ಯಾನವೆಂದರೆ ಏನು ಎಂದು ಖಚಿತವಾಗಿ ತಿಳಿದುಕೊಂಡನು. ಒಂದು ಅರಮನೆಯಲ್ಲಿ ಕೃಷ್ಣ ಹಿರಿಯರಿಗೆ ಬೇಕಾದುದನ್ನು ಕೊಟ್ಟು ಅವರನ್ನು ತೃಪ್ತಿಪಡಿಸಿದನು. ಇನ್ನೊಂದು ಕಡೆ ಕೃಷ್ಣನು ಯುದ್ಧದ ವಿಷಯಗಳನ್ನು ಚರ್ಚಿಸುತ್ತಿದ್ದನು. ಮತ್ತೊಂದು ಕಡೆ ಶತ್ರುಗಳೊಡನೆ ಶಾಂತಿಯನ್ನು ಮಾಡಿಕೊಳ್ಳುತ್ತಿದ್ದುದನ್ನು ನಾರದರು ಕಂಡರು. ಒಂದು ಕಡೆಯಲ್ಲಿ ತನ್ನ ಅಣ್ಣ ಬಲರಾಮನೊಂದಿಗೆ ಇಡೀ ಮಾನವ ಕುಲಕ್ಕೆ ಕಲ್ಯಾಣಕರವಾದ ಕಾರ್ಯವನ್ನು ಚರ್ಚಿಸುತ್ತಿದ್ದನು. ಕೃಷ್ಣನು ಸೂಕ್ತ ಕಾಲದಲ್ಲಿ ತನ್ನ ಗಂಡು ಮಕ್ಕಳಿಗೂ ಹೆಣ್ಣು ಮಕ್ಕಳಿಗೂ ಯೋಗ್ಯರಾದ ವಧುವರಗಳನ್ನು ಹುಡುಕಿ ಬಹು ವೈಭವದಿಂದ ಮದುವೆಗಳನ್ನು ನಡೆಸುತ್ತಿದ್ದನ್ನು ನೋಡಿದರು. ಒಂದು ಅರಮನೆಯಲ್ಲಿ ತನ್ನ ಹೆಣ್ಣು ಮಕ್ಕಳನ್ನು ಅತ್ತೆಯ ಮನೆಗೆ ಕೊಡುತ್ತಿದ್ದ. ಇನ್ನೊಂದು ಅರಮನೆಯಲ್ಲಿ ಸೊಸೆಯನ್ನು ಬರಮಾಡಿಕೊಳ್ಳುತ್ತಿದ್ದನು. ಇಂತಹ ವೈಭವ ಮತ್ತು ಉತ್ಸವಗಳನ್ನು ಕಂಡು ಇಡೀ ನಗರದ ಜನರು ಬೆರಗಾದರು. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಪದ್ಮಾ ಮಾತಾಜಿ ಓದಿ. ಪದ್ಮಾ ಮಾತಾಜಿ. ಮಾತಾಜಿ ಓದಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಒಂದೆಡೆಯಲ್ಲಿ ಪ್ರಭು ತನ್ನ ವಿಸ್ತರಣೆಗಳ ದೇವತೆಗಳನ್ನು ತೃಪ್ತಿಪಡಿಸಲು ಬೇರೆ ಬೇರೆ ಬಗೆಯ ಯಜ್ಞಗಳನ್ನು ನಡೆಸುತ್ತಿದ್ದನು. ಮತ್ತೊಂದು ಕಡೆ ಅವನು ನೀರಿನ ಸರಬರಾಜಿಗಾಗಿ ಆಳವಾದ ಬಾವಿಗಳನ್ನು ತೋಡಿಸುತ್ತಾ, ಅಪರಿಚಿತ ಅತಿಥಿಗಳಿಗಾಗಿ ವಿಶ್ರಾಂತಿ ಗೃಹಗಳು ಮತ್ತು ಉಪವನಗಳನ್ನು ನಿರ್ಮಿಸುತ್ತಾ, ಸಾಧು ಸಜ್ಜನರಿಗಾಗಿ ಸನ್ಯಾಸಿ ಮಂದಿರಗಳನ್ನು ದೇವಾಲಯಗಳನ್ನು ಕಟ್ಟಿಸುತ್ತಾ ಜನರ ಕಲ್ಯಾಣ ಕಾರ್ಯಗಳಲ್ಲಿ ಮಗ್ನನಾಗಿದ್ದನು. ಗೃಹಸ್ಥರ ಭೌತಿಕ ಅಪೇಕ್ಷೆಗಳು ಪೂರ್ಣವಾಗಲು ವೇದಗಳು ವಿಧಿಸಿರುವ ಕರ್ತವ್ಯಗಳಲ್ಲಿ ಇವು ಕೆಲವು. ಮತ್ತೊಂದೆಡೆ ಕೃಷ್ಣನು ಕ್ಷತ್ರಿಯ ರಾಜನಾಗಿ ಸುಂದರವಾದ ಸಿಂಧಿ ಕುದುರೆಯ ಮೇಲೆ ಕುಳಿತು ಕಾಡಿನಲ್ಲಿ ಪ್ರಾಣಿಗಳನ್ನು ಬೇಟೆಯಾಡುತ್ತಿದ್ದುದನ್ನು ನಾರದರು ಕಂಡರು. ವೇದಗಳ ನಿಯಮಗಳಂತೆ ಕಾಡಿನಲ್ಲಿ ಶಾಂತಿಯನ್ನು ಕಾಪಾಡಲು ಅಥವಾ ಯಜ್ಞಗಳಲ್ಲಿ ಅಗ್ನಿಗೆ ಅರ್ಪಿಸಲು ಕೆಲವು ಸಂದರ್ಭಗಳಲ್ಲಿ ನಿರ್ದಿಷ್ಟ ಪ್ರಾಣಿಗಳನ್ನು ಬೇಟೆಯಾಡಲು ಕ್ಷತ್ರಿಯರಿಗೆ ಅವಕಾಶವಿತ್ತು. ಸಮಾಜದಲ್ಲಿ ಶಾಂತಿಯನ್ನು ಕಾಪಾಡಲು ಕ್ಷತ್ರಿಯರು ನಿರ್ದಯವಾಗಿ ಶತ್ರುಗಳನ್ನು ಕೊಲ್ಲಬೇಕಾಗುವುದರಿಂದ ಅವರಿಗೆ ಕೊಲ್ಲುವುದನ್ನು ಅಭ್ಯಾಸ ಮಾಡಿಕೊಳ್ಳಲು ಅವಕಾಶ ಉಂಟು. ಒಂದು ಕಡೆ ಊರಿನಲ್ಲಿ ಮತ್ತು ಅರಮನೆಗಳಲ್ಲಿ ಜನರ ಬೇರೆ ಬೇರೆ ಉದ್ದೇಶಗಳನ್ನು ತಿಳಿದುಕೊಳ್ಳಲು ದೇವೋತ್ತಮ ಪರಮಪುರುಷನೂ ಯೋಗೀಶ್ವರನೂ ಆದ ಕೃಷ್ಣನು ತನ್ನ ಸಾಮಾನ್ಯ ಉಡುಪನ್ನು ಮಾರ್ಪಡಿಸಿಕೊಂಡು ಗೂಢಾಚರಣೆ ಕೆಲಸವನ್ನು ಮಾಡುತ್ತಿದ್ದನ್ನು ನಾರದರು ಕಂಡರು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ನಂದಿನಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಎಲ್ಲಾ ಜೀವಿಗಳ ಪರಮಾತ್ಮನಾದರೂ ತನ್ನ ಅಂತರಂಗ ಶಕ್ತಿಯ ಚಟುವಟಿಕೆಗಳನ್ನು ಪ್ರದರ್ಶಿಸಲು ಸಾಮಾನ್ಯ ಮನುಷ್ಯನ ಪಾತ್ರವನ್ನು ನಿರ್ವಹಿಸುತ್ತಿದ್ದ ಪ್ರಭುವಿನ ಈ ಚಟುವಟಿಕೆಯನ್ನು ಋಷಿ ನಾರದರು ಕಂಡರು. ಅವರು ತಮ್ಮೊಳಗೆ ನಸುನಗುತ್ತಾ ಪ್ರಭುವಿಗೆ ಹೀಗೆಂದರು: ಎಲ್ಲಾ ಯೋಗಶಕ್ತಿಗಳ ಪ್ರಭುವೋ, ಮಹಾನ್ ಯೋಗೀಶ್ವರರ ಧ್ಯಾನದ ವಸ್ತುವೂ ಆದ ಶ್ರೀಕೃಷ್ಣನೇ, ಬ್ರಹ್ಮ ಮತ್ತು ಶಿವರಂತಹ ಯೋಗಿಗಳು ನಿನ್ನ ಯೋಗಶಕ್ತಿಯನ್ನು ಊಹಿಸಿಕೊಳ್ಳಲಾರರು. ಆದರೆ ನಾನು ಸದಾ ನಿನ್ನ ಚರಣಕಮಲಗಳ ದಿವ್ಯ ಸೇವೆಯಲ್ಲಿ ನಿರತನಾಗಿರುವುದರಿಂದ ಕೃಪೆಯಿಂದ ನೀನು ನನ್ನ ಅಂತರಂಗ ಶಕ್ತಿಯ ಕ್ರಿಯೆಗಳನ್ನು ತೋರಿಸಿಕೊಟ್ಟಿದ್ದೀಯೆ. ಪ್ರಿಯ ಪ್ರಭುವೆ, ನೀನು ಎಲ್ಲರಿಗೂ ಪೂಜ್ಯನು. 14 ಲೋಕಗಳ ಎಲ್ಲಾ ದೇವತೆಗಳಿಗೂ ನಿನ್ನ ಅಲೌಕಿಕ ಕೀರ್ತಿಯ ಅರಿವಿದೆ. ನಿನ್ನ ದಿವ್ಯ ಕಾರ್ಯಗಳ ಮಹಿಮೆಯನ್ನು ಹೊಗಳುತ್ತಾ ನಾನು ವಿಶ್ವದಲ್ಲೆಲ್ಲ ಸಂಚರಿಸುವುದು ಸಾಧ್ಯವಾಗುವಂತೆ ದಯವಿಟ್ಟು ನನಗೆ ಆಶೀರ್ವದಿಸು. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಎಷ್ಟು ಮುಂದಕ್ಕೆ ಓದ್ಲಾ ಮಾತಾಜಿ? ಓದಿ ಮಾತಾಜಿ. ದೇವೋತ್ತಮ ಪರಮಪುರುಷನಾದ ಕೃಷ್ಣನು ನಾರದರಿಗೆ ಹೀಗೆ ಹೇಳಿದನು: ಪ್ರಿಯ ನಾರದರೇ, ದೇವತೆಗಳಲ್ಲಿ ಋಷಿಗಳೇ, ನಾನು ಎಲ್ಲ ಧಾರ್ಮಿಕ ತತ್ವಗಳ ಪರಮ ಬೋಧಕ ಮತ್ತು ಅವುಗಳನ್ನು ಪರಿಪೂರ್ಣವಾಗಿ ಆಚರಿಸುವವನು, ಅಲ್ಲದೆ ಅಂತಹ ಶಾಶ್ವತಗಳನ್ನು ರೂಢಿಗೆ ತರುವವನು ಎಂದು ನಿಮಗೆ ತಿಳಿದಿದೆ. ತತ್ವಗಳನ್ನು ಅಲ್ಲದೆ ಅಂತಹ ತತ್ವಗಳನ್ನು ರೂಢಿಗೆ
ತರುವವನು ಎಂದು ನಿಮಗೆ ತಿಳಿದಿದೆ. ಹೀಗೆ ನಡೆದುಕೊಳ್ಳಬೇಕೆಂದು ಹೇಗೆ ಇಡೀ ನಡೆದುಕೊಳ್ಳಬೇಕೆಂದು ಹೇಗೆ ನಡೆದುಕೊಳ್ಳಬೇಕೆಂದು ಇಡೀ ಪ್ರಪಂಚವು ಕಲಿತುಕೊಳ್ಳಲೆಂದು ನಾನೇ ಇಂತಹ ಧಾರ್ಮಿಕ ತತ್ವಗಳನ್ನು ಆಚರಿಸುತ್ತಿದ್ದೇನೆ. ಪ್ರಿಯ ಪುತ್ರ, ನನ್ನ ಅಂತರಂಗ ಶಕ್ತಿಯ ಇಂತಹ ಪ್ರದರ್ಶನಗಳಿಂದ ನೀನು ಗೊಂದಲಗೊಳ್ಳಬಾರದೆಂದು ನನ್ನ ಅಪೇಕ್ಷೆ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಇಲ್ಲಿ ಬೇರೆ ಧನ್ಯವಾದ ಬೇರೆ ಮಾತಾಜಿ. ಕಾರ್ಯಗಳಲ್ಲಿ ತೊಡಗಿಸಿಕೊಂಡಾಗ ಇನ್ನು ನೋಡಿ ನಾರದರಿಗೆ ಆಶ್ಚರ್ಯ ಆಗ್ಬಾರ್ದು ಅಂತ ಹೇಳ್ಕೊಂಡು ಭಗವಂತ ಹೇಳ್ತಾರೆ ನೋಡಿ, ಇದೆಲ್ಲ ನಾನು ಯಾಕೆ ಈ ತರ ಎಲ್ಲ ಮಾಡ್ತಾ ಇದ್ದೇನೆ ಅಂದ್ರೆ ಇದು ಇತರರಿಗೆ ಆದರ್ಶವಾಗಿರ್ಬೇಕು. ಅಂದ್ರೆ ಎಂತ ತತ್ವಗಳನ್ನು ರೂಢಿಗೆ ತರುವನು ನಾನು ಅಂತ ನಿಮ್ಗೆ ತಿಳಿದಿದೆ. ಹೇಗೆ ನಡೆದುಕೊಳ್ಬೇಕು ಅಂತ ಇಡೀ ಪ್ರಪಂಚ ನನ್ನಿಂದ ಕಲ್ತ್ಕೊಳ್ಬೇಕು, ಅದಕ್ಕೋಸ್ಕರ ನಾನು ಇಂಥ ಧಾರ್ಮಿಕ ತತ್ವಗಳನ್ನು ಆಚರಿಸ್ತಾ ಇದ್ದೇನೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಮತ್ತೆ ಪ್ರಿಯ ಪುತ್ರ, ನನ್ನ ಅಂತರಂಗ ಶಕ್ತಿಯ ಇಂಥ ಪ್ರದರ್ಶನಗಳಿಂದ ನೀನು ಗೊಂದಲಕ್ಕೊಳಗಾಗಬೇಡ. ಅಂದ್ರೆ ಭಗವಂತ ಒಂದೊಂದು ಕೆಲಸ ಅದರಲ್ಲಿ ತೊಡಗಿಸಿಕೊಂಡಿದ್ದನ್ನ ನೋಡಿ ಆಶ್ಚರ್ಯ ಪಡ್ತಾರೆ ನಾರದರು. ಆ ರೀತಿ ಖುಷಿ ಕೂಡ ಆಗ್ತದೆ ಅವರಿಗೆ. ಹಾಗೆ ಅವರ ಒಂದು ಇದನ್ನ ಕೃಷ್ಣ ಅದಕ್ಕೆ ಅವರಿಗೆ ಈ ರೀತಿ ಉತ್ತರವನ್ನ ಹೇಳ್ತಾನೆ ಇಲ್ಲಿ. ಹರೇ ಕೃಷ್ಣ. ಮುಂದೆ ಓದಿಸಿ. ಮಂಜುಳಾ ಎ ಮಾತಾಜಿ ಓದಿ. ಮಂಜುಳಾ ಮಾತಾಜಿ. ಮಂಜುಳಾ ಹರೇ ಕೃಷ್ಣ ಮಾತಾಜಿ. ಹರೇ ಓದಿ. ಕೃಷ್ಣ ಮಾತಾಜಿ. ಹರೇ ಭೌತಿಕ ಕೃಷ್ಣ ಮಾತಾಜಿ. ಓದ್ಲಾ ಮಂಜುಳಾ ಎ ಮಾತಾಜಿ ಓದಿ. ಓದ್ತೀನಿ ಓದಿ ಓದಿ. ಭೌತಿಕ ಅಸ್ತಿತ್ವದ ಸೆರೆಮನೆಯಲ್ಲಿದ್ದರೂ ಮನುಷ್ಯನು ತನ್ನ ಗೃಹಸ್ಥ ಜೀವನವನ್ನು ಹೇಗೆ ಪಾವನಗೊಳಿಸಿಕೊಳ್ಳಬಹುದು ಎನ್ನುವುದನ್ನು ಜನರಿಗೆ ಬೋಧಿಸುವುದಕ್ಕೋಸ್ಕರ ಗೃಹಸ್ಥಾಶ್ರಮದ ಕೆಲಸ ಕಾರ್ಯಗಳು ಎನ್ನಿಸಿಕೊಳ್ಳುವ ಕೆಲಸ ಕಾರ್ಯಗಳಲ್ಲಿ ದೇವೋತ್ತಮ ಪರಮಪುರುಷನು ಮಗ್ನನಾಗಿದ್ದನು. ವಾಸ್ತವವಾಗಿ ಗೃಹಸ್ಥ ಜೀವನದಿಂದ ಭೌತಿಕ ಅಸ್ತಿತ್ವದ ಅವಧಿಯನ್ನು ಮನುಷ್ಯನು ಮುಂದುವರಿಸಬೇಕಾಗುತ್ತದೆ. ಆದರೆ ಗೃಹಸ್ಥರ ವಿಷಯದಲ್ಲಿ ವಿಶೇಷ ಕರುಣೆಯಿಂದ ಪ್ರಭುವು ಗೃಹಸ್ಥ ಜೀವನವನ್ನು ಪಾವನಗೊಳಿಸಿಕೊಳ್ಳುವ ಮಾರ್ಗವನ್ನು ತೋರಿಸಿಕೊಟ್ಟನು. ಎಲ್ಲ ಕೆಲಸ ಕಾರ್ಯಗಳಿಗೂ ಕೃಷ್ಣನೇ ಕೇಂದ್ರವಾದದ್ದರಿಂದ ಕೃಷ್ಣ ಪ್ರಜ್ಞೆ ಇರುವ ಗೃಹಸ್ಥನ ಜೀವನವು ವೇದದ ಆದೇಶಗಳನ್ನು ಮೀರಿದ್ದು ಮತ್ತು ತಾವಾಗಿಯೇ ಪವಿತ್ರವಾಗುತ್ತವೆ. ಹೀಗೆ ನಾರದರು ಒಬ್ಬನೇ ಕೃಷ್ಣನು ತನ್ನ ಸಂಪೂರ್ಣ ವಿಸ್ತೃತ ರೂಪದಿಂದ 16,000 ಅರಮನೆಗಳಲ್ಲಿ ಇದ್ದುದನ್ನು ಕಂಡರು. ತನ್ನ ಕಲ್ಪನಾತೀತ ಸಾಮರ್ಥ್ಯದಿಂದ ಅವನು ಪ್ರತಿಯೊಬ್ಬ ರಾಣಿಯ ಅರಮನೆಯಲ್ಲಿಯೂ ಕಾಣಿಸುತ್ತಿದ್ದನು. ಕೃಷ್ಣನ ಶಕ್ತಿಯು ಅಮಿತವಾದದ್ದು. ಕೃಷ್ಣನ ಆಂತರಿಕ ಶಕ್ತಿಯ ಪ್ರದರ್ಶನವನ್ನು ಮತ್ತೆ ಮತ್ತೆ ಕಂಡಾಗ ನಾರದರ ಅಚ್ಚರಿಗೆ ಮಿತಿ ಇರಲಿಲ್ಲ. ಧರ್ಮನಿಷ್ಠೆ, ಆರ್ಥಿಕ ಪ್ರಗತಿ, ಇಂದ್ರಿಯ ತೃಪ್ತಿ ಮತ್ತು ಮುಕ್ತಿ, ನಾಗರಿಕ ಜೀವನದ ಈ 4 ತತ್ವಗಳಲ್ಲಿ ತನಗೆ ಬಹು ಶ್ರದ್ಧೆ ಇರುವುದನ್ನು ಕೃಷ್ಣನು ತನ್ನ ವೈಯಕ್ತಿಕ ನಡವಳಿಕೆಯಿಂದ ತೋರಿಸಿಕೊಟ್ಟು ಇತರರಿಗೆ ಮೇಲ್ಪಂಕ್ತಿಯಾದನು. ಮಾನವ ಸಮಾಜದ ಆಧ್ಯಾತ್ಮಿಕ ಪ್ರಗತಿಗೆ ಭೌತಿಕ ಅಸ್ತಿತ್ವದ ಈ 4 ತತ್ವಗಳು ಬಹು ಅಗತ್ಯವಾದವು. ಕೃಷ್ಣನು ಹಾಗೆ ಮಾಡುವ ಅಗತ್ಯವಿಲ್ಲದಿದ್ದರೂ ಜನರು ತಮ್ಮ ಹಿತಕ್ಕಾಗಿ ಅವನ ಹೆಜ್ಜೆಗಳಲ್ಲಿ ನಡೆಯುವಂತೆ ಗೃಹಸ್ಥನಾಗಿ ತನ್ನ ಕೆಲಸ ಕಾರ್ಯಗಳನ್ನು ತೋರಿಸಿಕೊಂಡನು. ಕೃಷ್ಣನು ನಾರದ ಋಷಿಗಳಿಗೆ ಎಲ್ಲ ರೀತಿಗಳಲ್ಲಿ ತೃಪ್ತಿಯನ್ನು ತಂದುಕೊಟ್ಟನು. ದ್ವಾರಕೆಯಲ್ಲಿ ಪ್ರಭುವಿನ ಚಟುವಟಿಕೆಗಳನ್ನು ಕಂಡು ನಾರದರಿಗೆ ಬಹು ಸಂತೋಷವಾಯಿತು. ಅವರು ಅಲ್ಲಿಂದ ಪ್ರಯಾಣ ಮಾಡಿದರು. ಧನ್ಯವಾದಗಳು ಮಾತಾಜಿ. ಮಂಜುಳಾ ಸುರೇಶ್ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ದ್ವಾರಕೆಯಲ್ಲಿ ಕೃಷ್ಣನ ಚಟುವಟಿಕೆಗಳನ್ನು ನಿರೂಪಿಸುತ್ತಾ ಶುಕಮುನಿಗಳು ಪರೀಕ್ಷಿತ್ ರಾಜನಿಗೆ ದೇವೋತ್ತಮ ಪರಮ ಪುರುಷನಾದ ಕೃಷ್ಣನು ಹೇಗೆ ತನ್ನ ಆಂತರಿಕ ಶಕ್ತಿಯಿಂದ ಈ ಭೌತಿಕ ಜಗತ್ತಿಗೆ ಇಳಿದು ಬರುತ್ತಾನೆ ಎನ್ನುವುದನ್ನು ನಿರೂಪಿಸಿದರು. ಅವುಗಳನ್ನು ಅನುಸರಿಸಿದ ಬದುಕಿನ ಪರಮ ಗುರಿಗೆ ಕರೆದೊಯ್ಯಬಲ್ಲ ತತ್ವಗಳನ್ನು ಕೃಷ್ಣನು
ಸ್ವತಃ ತೋರಿಸಿಕೊಡುತ್ತಾನೆ. ದ್ವಾರಕೆಯಲ್ಲಿ 16,000ಕ್ಕೂ ಹೆಚ್ಚು ಸಂಖ್ಯೆಯ ರಾಣಿಯರಿದ್ದರು. ಮುಗುಳ್ನಗೆ ನಗುತ್ತಾ ಮತ್ತು ಸೇವೆ ಸಲ್ಲಿಸುತ್ತಾ ಅವರು ತಮ್ಮ ಸ್ತ್ರೀ ಸಹಜ ಆಕರ್ಷಕ ಲಕ್ಷಣಗಳನ್ನು ಪರಮಪ್ರಭುವಿನ ದಿವ್ಯ ಸೇವೆಯಲ್ಲಿ ಬಳಸಿದ್ದರು. ಗೃಹಸ್ಥ ಜೀವನವನ್ನು ಸವಿಯುತ್ತಾ ಪರಿಪೂರ್ಣ ಪತಿಯಂತೆ ಅವರೊಡನೆ ನಡೆದುಕೊಳ್ಳುವ ಅನುಗ್ರಹವನ್ನು ಕೃಷ್ಣನು ತೋರಿದನು. ಇಂತಹ ಲೀಲೆಗಳನ್ನು ಕೃಷ್ಣನಲ್ಲದೆ ಬೇರೆ ಯಾರು ಮಾಡಲಾರರು ಎನ್ನುವುದನ್ನು ನಾವು ಖಚಿತವಾಗಿ ತಿಳಿದುಕೊಳ್ಳಬೇಕು. ಕೃಷ್ಣನೇ ಇಡೀ ಬ್ರಹ್ಮಾಂಡದ ಸೃಷ್ಟಿ, ಸ್ಥಿತಿ ಮತ್ತು ಲಯಗಳ ಮೂಲ ಕಾರಣನು. ದ್ವಾರಕೆಯಲ್ಲಿ ಪ್ರಭುವಿನ ಲೀಲೆಗಳ ನಿರೂಪಣೆಯನ್ನು ಗಮನವಿಟ್ಟು ಕೇಳುವವರಿಗೆ ಅಥವಾ ಕೃಷ್ಣ ಪ್ರಜ್ಞೆಯ ಚಳುವಳಿಯ ಉಪದೇಶಕನಿಗೆ ನೆರವಾಗುವವರಿಗೆ ಮುಕ್ತಿ ಪಥದಲ್ಲಿ ನಡೆಯುವುದು ಮತ್ತು ಕೃಷ್ಣನ ಚರಣ ಕಮಲಗಳ ಅಮೃತವನ್ನು ಸವಿಯುವುದು ಬಹು ಸುಲಭವಾಗುತ್ತದೆ. ಹೀಗೆ ಅವನು ಕೃಷ್ಣನ ಭಕ್ತಿಪೂರ್ವಕ ಸೇವೆಯಲ್ಲಿ ನಿರತನಾಗುತ್ತಾನೆ. ಕೃಷ್ಣನ ವಿವಿಧ ಅರಮನೆಗಳಿಗೆ ಮಹರ್ಷಿ ನಾರದರ ಭೇಟಿ ಎಂಬ 68ನೆಯ ಅಧ್ಯಾಯದ ಭಕ್ತಿ ವೇದಾಂತ ಭಾವಾರ್ಥವು ಇಲ್ಲಿಗೆ ಮುಗಿಯಿತು. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಇಲ್ಲಿ ಯಾವ ರೀತಿ ಹೇಳ್ತಾ ಇದ್ದಾರೆ ಅಂದ್ರೆ ಬೇರೆ ಬೇರೆ ರೀತಿಯಲ್ಲಿ ಭಗವಂತ ಯಾವ ರೀತಿ ತನ್ನ ಗೃಹಸ್ಥ ಕರ್ತವ್ಯದಲ್ಲಿ ನಿರತನಾಗಿದ್ದ. ಆಮೇಲೆ ನಾರದರಿಗೆ ಹೇಳ್ತಾರೆ, ಇದು ನೀನು ಇದರಿಂದ ಗೊಂದಲ ಆಗುದ್ ಬೇಡ, ಇದು ನನ್ನ ಅಂತರಂಗ ಶಕ್ತಿಯ ಇಂಥ ಒಂದು ಈ ಪ್ರದರ್ಶನ ಅಷ್ಟೇ, ಗೊಂದಲ ಆಗ್ಬಾರ್ದು ಅಂತ ನನ್ನ ಅಪೇಕ್ಷೆ ಅಂತ ಹೇಳ್ತಾರೆ. ಅಂತ ಹೇಳಿದ್ರೆ ಈ ಭೌತಿಕ ಅಂದ್ರೆ ಭಗವಂತ ಇಲ್ಲಿ ಭೌತಿಕ ಅಸ್ತಿತ್ವದಲ್ಲಿ ಇದ್ರೂ ಕೂಡ ಅಂದ್ರೆ ಗೃಹಸ್ಥನಾಗಿದ್ದುಕೊಂಡೇ ನಾವು ಯಾವ ರೀತಿ ಈ ಒಂದು ಭಗವಂತನ ಇದ್ರಲ್ಲಿ ನಮ್ಮ ಗೃಹಸ್ಥ ಜೀವನವನ್ನ ಹೇಗೆ ನಾವು ಪಾವನಗೊಳಿಸಿಕೊಳ್ಳಬಹುದು ಅಂತೇಳಿ ಬೋಧಿಸ್ಲಿಕ್ಕೋಸ್ಕರ ಈ ಗೃಹಸ್ಥ ಆಶ್ರಮದ ಎಲ್ಲ ಕೆಲಸ ಕಾರ್ಯಗಳನ್ನ ಒಂದು ಆದರ್ಶವಾಗಿ ನಮ್ಗೆ ತೋರಿಸುವುದ್ರಲ್ಲಿ ಅವರು ಮಗ್ನರಾಗಿರ್ತಾರೆ ಅಲ್ಲಿ ಅಂತ ಹೇಳಿ. ಹಾಗೇನೆ ಗೃಹಸ್ಥ ಜೀವನದ ಭೌತಿಕ ಅಸ್ತಿತ್ವದ ಅವಧಿಯನ್ನು ಮನುಷ್ಯನು ಮುಂದುವರಿಸಬೇಕಾಗ್ತದೆ. ಅಂದ್ರೆ ನಮ್ಗೆ ಆಶ್ರಮದಲ್ಲಿ ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ ಅಂತೇಳಿ ಕೊಟ್ಟಿದ್ದಾರೆ. ಆವಾಗ 25 ವರ್ಷದ ತನಕ ನೀವು ಬ್ರಹ್ಮಚರ್ಯವನ್ನ ಸರಿಯಾಗಿ ಪಾಲಿಸಿದ್ರೆ ಮುಂದಿನ ಆ ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸವನ್ನ ಕರೆಕ್ಟ್ ಆಗಿ ನಾವು ಪಾಲಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ಕೊಂಡು, ಅದೇ ರೀತಿ ಗೃಹಸ್ಥರ ಆಗಿರುವಾಗ 50 ವರ್ಷ ತನಕ ಗೃಹಸ್ಥಾಶ್ರಮದಲ್ಲಿ ನಾವು ಯಾವ ರೀತಿ ನಮ್ಮನ್ನ ಈ ಗೃಹಸ್ಥ ಕರ್ತವ್ಯದೊಂದಿಗೆ ನಮ್ಮನ್ನ ಪಾವನಗೊಳಿಸಿಕೊಳ್ಳಬಹುದು, ಯಾವ ರೀತಿ ಈ ಆದರ್ಶಗಳನ್ನ ಭಗವಂತ ತೋರಿಸಿಕೊಟ್ಟ ತತ್ವಗಳನ್ನ ಅವರ ಜೀವನದಲ್ಲಿ ಕೂಡ ಅಳವಡಿಸಿಕೊಂಡಾಗ ಅವರು ಕೂಡ ಹೇಗೆ ಪಾವನ ಆಗ್ಬೋದು ಅಂತ ಹೇಳ್ತಾರೆ. ಅದೇ ರೀತಿ ಈ ಭಗವದ್ಗೀತೆಯನ್ನ ಕೂಡ ಭಗವಂತ ಈಗ ಎಲ್ಲರೂ ಹೆದರ್ತಾರೆ. ಈ ಇಸ್ಕಾನ್ ಅಂತ ಹೇಳಿದ ಕೂಡಲೇ ಅಲ್ಲಿ ಹೋದ್ರೆ ಎಲ್ಲ ವೈರಾಗ್ಯ ಬಂದು ಎಲ್ಲ ಸನ್ಯಾಸಿ ಆಗ್ತಾರೆ. ಖಂಡಿತ ಇಲ್ಲ. ಗೃಹಸ್ಥರಾಗಿದ್ದುಕೊಂಡೆ ಅಲ್ಲಿ ಭಗವಂತ ಕೂಡ ಗೃಹಸ್ಥ ಜೀವನದಲ್ಲಿ ಯಾವ ರೀತಿ ಪಾವನ ಆಗ್ಬೋದು ಅಂತ ಹೇಳಿ ತೋರಿಸ್ಕೊಡ್ತಾರೆ. ಮತ್ತೆ ಗೃಹಸ್ಥನಾದ ಅರ್ಜುನನಿಗೆ ಈ ಗೀತೋಪದೇಶವನ್ನ ಕೊಡ್ತಾರೆ. ಹಾಗಿರುವಾಗ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕಂದ್ರೆ ಈ ಭೌತಿಕದಿಂದ ನಮ್ಗೆ ಡಿಟ್ಯಾಚ್ಮೆಂಟ್ ಬರ್ಬೇಕು, ಜಾಸ್ತಿ ನಾವು ಅತಿಯಾದ ಮೋಹಕ್ಕೊಳಗಾಗ್ಬಾರ್ದು ಅಂತ ಹೇಳ್ಕೊಂಡು ಹೇಳುವಂತದ್ದು ಹೊರತು ನೀವು ಗೃಹಸ್ಥರಾಗ್ಬಾರ್ದು ಅಂತ ಎಲ್ಲೂ ಹೇಳಿಲ್ಲ. ಇಲ್ಲಿ ಹೇಳ್ತಾರೆ ನೋಡಿ, ಇಲ್ಲಿ ಧರ್ಮನಿಷ್ಠೆ, ಆರ್ಥಿಕ ಪ್ರಗತಿ, ಇಂದ್ರಿಯ ತೃಪ್ತಿ ಮತ್ತು ಮುಕ್ತಿ, ಇದು ಯಾವುದು? ಇದು ಯಾವುದನ್ನ ಸೂಚಿಸ್ತದೆ? ಇದು ವಾಕ್ಯ ಯಾವುದನ್ನ ಸೂಚಿಸ್ತದೆ? ಅಲ್ಲಿ ಹೇಳ್ಬೋದಾ? ಯಾವುದನ್ನ ಸೂಚಿಸ್ತದೆ ಅದು? 4 ಪುರುಷಾರ್ಥಗಳು ಅಲ್ವಾ? ನಮ್ಮ ಇದರಲ್ಲಿ 4 ಪುರುಷಾರ್ಥಗಳು, ಧರ್ಮ, ಅರ್ಥ, ಕಾಮ, ಮೋಕ್ಷ ಏನಿದೆ ಅದನ್ನ ಧರ್ಮನಿಷ್ಠೆಯಲ್ಲಿ ನಮ್ಮ ಆರ್ಥಿಕ ಪ್ರಗತಿಯನ್ನ ಹೊಂದಿ ನಾವು ನಮ್ಮ ಇಂದ್ರಿಯ ತೃಪ್ತಿಯನ್ನ ಕೂಡ ಮಾಡಿಕೊಂಡು ಮತ್ತೆ ನಾವು ಮುಕ್ತಿಯ ಕಡೆಗೆ ನಾವು ಮುಖ ಮಾಡ್ಬೇಕು. ಆದ್ರೆ ನಾವು ಏನ್ ಮಾಡ್ತೇವೆ? ಧರ್ಮ, ಅರ್ಥ, ಕಾಮ ಅಲ್ಲಿಗೆ ನಾವು ಸ್ಟಾಗ್ನೆಂಟ್ ಆಗ್ತೇವೆ, ಮತ್ತೆ ಮುಂದಕ್ಕೆ ಹೋಗುದಿಲ್ಲ. ಆದ್ರೆ ಭಗವಂತ ಹೇಳುದು ಇಲ್ಲ, ನೀವು ಆ ಮುಕ್ತಿಯನ್ನ ಕೂಡ ಪಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ಬೇಕು ಅಂತ ಹೇಳ್ಕೊಂಡು. ಹಾಗೆ ನಾಗರಿಕ ಜೀವನದ ಈ 4 ತತ್ವಗಳಲ್ಲಿ ತನಗೆ ಬಹು ಶ್ರದ್ಧೆಯನ್ನು ಕೃಷ್ಣನು ತನ್ನ ವೈಯಕ್ತಿಕ ನಡವಳಿಕೆಯಿಂದ ತೋರಿಸಿಕೊಟ್ರು ಅಂತ ಹೇಳ್ಕೊಂಡು, ಅದೇ ರೀತಿ ಇತರರಿಗೆ ಮೇಲ್ಪಂಕ್ತಿ ಆದ್ರು ಅಂದ್ರೆ ಮಾದರಿ ಆದ್ರು ಅಂತ ಹೇಳ್ಕೊಂಡು ಹೇಳ್ತಾ ಇದ್ದಾರೆ. ಆಧ್ಯಾತ್ಮಿಕ ಪ್ರಗತಿಗೆ ಭೌತಿಕ ಅಸ್ತಿತ್ವದ ಈ 4 ತತ್ವಗಳು ಬಹು ಅಗತ್ಯವಾದವು ಅಂತ ಹೇಳ್ಕೊಂಡು, ಅಲ್ಲಿ ಧರ್ಮ, ಅರ್ಥ, ಕಾಮ ನಿಮ್ಗೆ ವೇದಗಳಲ್ಲಿ ಕೊಟ್ಟಿದ್ದಾರೆ. ಯಾವ ರೀತಿ ನಿಮ್ಮನ್ನ ಈ ಭೌತಿಕ ಇದರಲ್ಲಿ ಇದ್ಕೊಂಡೆ ನೀವು ಪ್ರಗತಿಯನ್ನ ಪಡಿಬಹುದು ಅಂತ ಹೇಳ್ಕೊಂಡು ಅದನ್ನ ನಾವು ಅನುಸರಿಸ್ಬೇಕು. ಕೃಷ್ಣನು ಹಾಗೆ ಮಾಡುವ ಅಗತ್ಯ ಇಲ್ಲ. ಆದ್ರೂ ಕೂಡ ಜನರು ತಮ್ಮ ಹಿತಕ್ಕಾಗಿ ಅವನ ಹೆಜ್ಜೆಗಳಲ್ಲಿ ನಾವು ನಡೆಯುವಂತೆ ಗೃಹಸ್ಥನಾಗಿ ತನ್ನ ಕೆಲಸ ಕಾರ್ಯಗಳನ್ನ ತೋರಿಸಿಕೊಡ್ತಾರೆ ಅಲ್ಲಿ ಅಂತ ಹೇಳ್ಕೊಂಡು. ಹಾಗೆ ಮತ್ತೆ ಇಲ್ಲಿ ದ್ವಾರಕೆಯಲ್ಲಿ ಕೃಷ್ಣನ ಎಲ್ಲಾ ಚಟುವಟಿಕೆಗಳನ್ನ ಇಲ್ಲಿ ಇದು ಆಕ್ಚುಲಿ ಈ ಕೃಷ್ಣ ಬುಕ್ ಅಂತ ಹೇಳುವಂತದ್ದು ಈ ಒಂದು ಶ್ರೀಮದ್ ಭಾಗವತಂನ 10ನೇ ಸ್ಕಂದದಲ್ಲಿ ಬರುವಂತ ಒಂದು ಚಾಪ್ಟರ್.
ಅದರಿಂದ ಇದನ್ನ ಆರಿಸ್ಕೊಂಡಿದ್ದಾರೆ ಈ ಕೃಷ್ಣ ಬುಕ್ಕು. ಅಲ್ಲಿ ಶುಕಮುನಿಗಳಿಗೆ ಪರೀಕ್ಷಿತ ಪ್ರಶ್ನೆ ಹಾಕ್ತಾ ಇರ್ತಾರೆ. ಅಲ್ಲಿ ಯಾವ ರೀತಿ ನನ್ನ ತಾತಂದರಿಗೆ ಕೃಷ್ಣ ಭಗವಂತ ಯಾವ ರೀತಿ ಆಶ್ರಯ ಕೊಡ್ತಾ ಇದ್ದ, ಅವರ ಕಷ್ಟ ಕಾಲದಲ್ಲಿ ಯಾವ ರೀತಿ ಸಹಾಯ ಮಾಡ್ತಾ ಇದ್ದ ಅಂತ ಹೇಳ್ಕೊಂಡು ಅವನು ಕೇಳಿದಾಗ ಅಲ್ಲಿ ಶುಕಮುನಿಗಳು ಪರೀಕ್ಷಿತನಿಗೆ ಇದೆಲ್ಲವನ್ನ ವಿವರಿಸ್ತಾರೆ ಅಲ್ಲಿ. ಹಾಗೆ ದೇವೋತ್ತಮ ಪರಮಪುರುಷನಾದ ಕೃಷ್ಣನು ಹೇಗೆ ತನ್ನ ಆಂತರಿಕ ಶಕ್ತಿಯಿಂದ ಈ ಭೌತಿಕ ಜಗತ್ತಿಗೆ ಇಳಿದು ಬರುತ್ತಾರೆ ಎನ್ನುವುದನ್ನು ಕೂಡ ಅಲ್ಲಿ ಶುಕಮುನಿಗಳು ಪರೀಕ್ಷಿತನಿಗೆ ನಿರೂಪಿಸ್ತಾರೆ. ಅವುಗಳನ್ನು ಅನುಸರಿಸಿದ ಬದುಕಿನ ಪರಮ ಗುರಿಗೆ ಕರೆದೊಯ್ಯಬಲ್ಲ ತತ್ವಗಳನ್ನ ಕೃಷ್ಣನು ಸ್ವತಃ ತೋರಿಸಿಕೊಡ್ತಾ ಇದ್ದಾನೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಹಾಗೆ ದ್ವಾರಕೆಯಲ್ಲಿ 16,000ಕ್ಕೂ ಹೆಚ್ಚು ಸಂಖ್ಯೆ ರಾಣಿಯರಿದ್ರು. ಮುಗುಳ್ನಗುತ್ತಾ ಅವರ ಸೇವೆ ಸಲ್ಲಿಸುತ್ತಾ ತಮ್ಮ ಸ್ತ್ರೀ ಸಹಜ ಆಕರ್ಷಕ ಲಕ್ಷಣಗಳನ್ನ ಪರಮಪ್ರಭುವಿನ ದಿವ್ಯ ಸೇವೆಯಲ್ಲಿ ಬಳಸಿದ್ದರು. ಗೃಹಸ್ಥ ಜೀವನವನ್ನ ಸವಿಯುವ ಪರಿಪೂರ್ಣ ಪತಿಯಂತೆ ಅವರೊಡನೆ ನಡೆದುಕೊಳ್ಳುವ ಅನುಗ್ರಹವನ್ನು ಕೃಷ್ಣನು ತೋರಿದ ಅಂತ ಹೇಳ್ಕೊಂಡು, ಹಾಗೆ ಇಂತಹ ಲೀಲೆಗಳನ್ನು ಕೃಷ್ಣನಲ್ಲದೆ ಇನ್ಯಾರು ಕೂಡ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಖಚಿತವಾಗಿ ನಾವು ಅರ್ಥ ಮಾಡಿಕೊಳ್ಬೇಕು. ಆ ರೀತಿ ತನ್ನನ್ನ ತಾನು ವಿಸ್ತರಿಸಿಕೊಂಡು 16,000 ಗೋಪಿಕಾ ಸ್ತ್ರೀಯರು ಅಂತ ಹೇಳಿದ್ರೆ ಅವರು ಎಷ್ಟೋ ಒಂದು ವ್ರತಗಳನ್ನ ಮಾಡಿ ಆ ಒಂದು ಭಗವಂತನೇ ನಮ್ಗೆ ಗಂಡನಾಗಿ ಸಿಗ್ಬೇಕು ಅಂತೇಳಿ ಬೇಡ್ಕೊಂಡಿರ್ತಾರೆ. ಅವರನ್ನ ಖುಷಿ ಪಡಿಸ್ಲಿಕ್ಕೆ ಭಗವಂತ ಆ 16,000 ಕನ್ಯೆಯರನ್ನ ಅವರು ಮದ್ವೆ ಆಗ್ತಾರೆ, ವಿವಾಹ ಆಗ್ತಾರೆ. ಅಂದ್ರೆ ಭಗವಂತನಿಗೆ ಸ್ತ್ರೀಲೋಲ ಅಂತ ಹೇಳ್ತಾರೆ, ಆದ್ರೆ ಅಲ್ಲ, ಭಗವಂತ ಆತ್ಮಾರಾಮ. ಅವರಿಗೆ ಯಾರಿಂದ ಕೂಡ ಈ ಒಂದು ಸುಖ ಅನುಭವಿಸುವ ಅಗತ್ಯ ಇಲ್ಲ. ಯಾಕೆಂತ ಹೇಳಿದ್ರೆ ಅಲ್ಲಿ ಒಂದು ಕಡೆ ಪ್ರಭುಪಾದರು ಹೇಳ್ತಾರೆ, ಈ ಸ್ವೀಟ್ ಅಂಗಡಿಯವನಿಗೆ, ಸ್ವೀಟ್ ತಯಾರಿಸುವವನಿಗೆ ಆ ಸ್ವೀಟ್ ತಿನ್ಬೇಕು ಅಂತ ಅನಿಸ್ತದ? ಇಲ್ಲ. ಅದೇ ರೀತಿ ಇಲ್ಲಿ ಭಗವಂತನೇ ಎಲ್ಲದರ ಸೃಷ್ಟಿಯ ಮೂಲ ಅವನೇ ಆಗಿರುವಾಗ ಅವನಿಗೆ ಈ ಒಂದು ಸ್ತ್ರೀಯರಿಂದ ಅವನಿಗೇನು ಆಗ್ಬೇಕಾಗಿಲ್ಲ. ಆದ್ರೆ ಕೇವಲ ಅವರ ಭಕ್ತಿ, ಅವರ ಭಕ್ತರ ಒಂದು ಇಚ್ಛೆನ ಈಡೇರಿಸ್ಲಿಕ್ಕೆ ಬೇಕಾಗಿ ಈ ರೀತಿ ಅವರು ವಿವಾಹವನ್ನ ಆಗ್ತಾರೆ ಅಂತೇಳಿ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಹಾಗೆಯೇ ದ್ವಾರಕೆಯಲ್ಲಿ ಪ್ರಭುವಿನ ಲೀಲೆಗಳ ನಿರೂಪಣೆಯನ್ನ ಗಮನವಿಟ್ಟು ಕೇಳುವವರಿಗೆ ಅಥವಾ ಕೃಷ್ಣ ಪ್ರಜ್ಞೆಯ ಚಳುವಳಿ ಉಪದೇಶಕನಿಗೆ ನೆರವಾಗುವವರಿಗೆ ಮುಕ್ತಿ ಪಥದಲ್ಲಿ ನಡೆಯುವುದು ಮತ್ತು ಕೃಷ್ಣನ ಚರಣ ಕಮಲಗಳ ಅಮೃತವನ್ನು ಸವಿಯುವುದು ಬಹು ಸುಲಭವಾಗುತ್ತದೆ. ಯಾರು ಇದನ್ನ ಎಲ್ಲ ಕಡೆ 4ನೇ ಅಧ್ಯಾಯದಲ್ಲಿ ಕೂಡ ಹೇಳ್ತಾರೆ, ಯಾರು ನನ್ನ ಜನ್ಮ ಕರ್ಮವನ್ನ ಯಥಾರ್ಥವಾಗಿ ಯಾರು ತಿಳ್ಕೊಳ್ತಾರೆ ಅಂತವರಿಗೆ ಮತ್ತೆ ಪುನರ್ಜನ್ಮ ಇಲ್ಲ ಅಲ್ವಾ. ಜನ್ಮ ಕರ್ಮಾಚ ಮೇ ದಿವ್ಯಂ ಏವಂ ಯೋ ವೇತಿ ತತ್ವತಃ ತ್ಯಕ್ತ್ವಾ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸೋಜಿನ. ಆ ರೀತಿ ಈ ಎಲ್ಲ ಲೀಲೆಗಳನ್ನ ನಮ್ಗೆ ಯಾವ ರೀತಿಯಲ್ಲಿ ಬೇಕಾದ್ರೂ ಭಗವಂತನ ಬೇರೆ ಬೇರೆ ರೀತಿಯ ಲೀಲೆಗಳನ್ನ ಸ್ಮರಿಸುವ ಮೂಲಕ ನಮ್ಮ ಜನ್ಮ ಕೂಡ ಸಾರ್ಥಕ ಆಗ್ಬೋದು, ನಾವು ಕೂಡ ಮುಕ್ತಿಯನ್ನು ಪಡಿಬಹುದು ಅಂತ ಹೇಳ್ಕೊಂಡು ಆ ರೀತಿಯ ಒಂದು ಸೇವೆ, ಒಂದು ಲೀಲೆಯಲ್ಲಿ ಅವನು ತೊಡಗಿಸಿಕೊಳ್ತಾನೆ. ಅದನ್ನು ಯಾರು ಯಥಾರ್ಥವಾಗಿ ಅರ್ಥ ಮಾಡಿಕೊಂಡು ಕೃಷ್ಣನ ಭಕ್ತಿಪೂರ್ವಕ ಸೇವೆಯಲ್ಲಿ ನಿರತರಾದವರಿಗೆ ಮುಕ್ತಿ ಕೂಡ ಸಾಧ್ಯ ಅಂತೇಳಿ ನಾವು ಈ ಒಂದು ಅಧ್ಯಾಯದಲ್ಲಿ ನಾವು ಅರ್ಥ ಮಾಡಿಕೊಳ್ಬಹುದು. ಹರೇ ಕೃಷ್ಣ. ಈ ಒಂದು ಇದರಲ್ಲಿ ಈ ಭಕ್ತಿ ವೇದಾಂತ ಭಾವಾರ್ಥ ಇಲ್ಲಿಗೆ ಮುಗಿತದೆ 68ನೇ ಅಧ್ಯಾಯದ್ದು. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಮುಂದಿನ ಅಧ್ಯಾಯ ಶ್ರೀಕೃಷ್ಣನ ದೈನಂದಿನ ಕಾರ್ಯಗಳು. ಇನ್ನ ನೆಕ್ಸ್ಟ್ ಚಾಪ್ಟರ್ ಒಂದ್ ಸ್ವಲ್ಪ ಓದಿಸ್ಬೋದಲ್ವಾ ಟೈಮ್ ಇದ್ರೆ? ಮಾತಾಜಿ ಇಲ್ಲ ಮಾತಾಜಿ. ಓಕೆ ಮಾತಾಜಿ. ಹಾಗಾದ್ರೆ ಎಂಡ್ ಮಾಡುವ ಇವತ್ತಿಗೆ. ನಾಳೆ ಈ 69ನೇ ಅಧ್ಯಾಯವನ್ನ ನಾಳೆ ನೋಡುವ. ಹರೇ ಕೃಷ್ಣ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ಭಕ್ತ ವೈಷ್ಣವ ವೃಂದ ಕಿ ಜೈ. ಶ್ರೀಲ ಪ್ರಭುಪಾದ ಕಿ ಜೈ. ಗ್ರಂಥರಾಜ ಶ್ರೀಮದ್ ಭಾಗವತಂ ಕಿ ಜೈ. ಹರೇ ಕೃಷ್ಣ 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 ಹರೇ ಹರೇ. ಶ್ರೀ ರಾಧಾ ಗೋವಿಂದ ಕಿ ಜೈ. ಶ್ರೀ ನಾಮಾಚಾರ್ಯ ಹರಿದಾಸ್ ಠಾಕೂರ್ ಕಿ ಜೈ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ನಾಳೆ 5 ಗಂಟೆಗೆ ಸರಿಯಾಗಿ ಎಲ್ಲರೂ ಇಲ್ಲಿ ಸೇರೋಣ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಲೈವ್ ಸ್ಟಾಪ್ ಮಾಡಿ. ಓಕೆ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ನಿತ್ಯಾಂಗಿ ಪ್ರೇಮ